चैवानरोत्तमम् नरं चैव नरोत्तमम् देवीं सरस्वतीं व्यासं देवीं सरस्वतीं व्यासं ततो जयमुदीरयेत् ततो जयमुदीरयेत्। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवती उत्तमा श्लोके भगवती उत्तमा श्लोके भक्तिर्भवति नैष्टिकी भक्तिर्भवति नैष्ठिकी। उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಸೊ 8ನೇ ಅಧ್ಯಾಯದವರೆಗೂ ನಾವು ಮುಗಿಸಿದ್ದೀವಿ. ಇವತ್ತು 9ನೇ ಅಧ್ಯಾಯ. ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಬ್ರಹ್ಮೋವಾಚ ಬ್ರಹ್ಮೋವಾಚ ಜ್ಞಾತೋಸಿ ಮೇದ್ಯ ಸುಚಿರಾ ನನು ದೇಹ ಭಾಜಾ ज्ञातोऽसि मे अद्य सुचिराननु देहभाजाम् ನ ಜ್ಞಾಯತೆ ಭಗವತೋ ಗತಿರಿತ್ಯವಧ್ಯಂ न ज्ञायते भगवतो गतिरित्यवध्यम् ನಾನ್ಯತ್ವದಸ್ತಿ ಭಗವನ್ನಪಿ ತನ್ನ ಶುದ್ಧಂ नानत्यदसि भगवन्नपि तन्न शुद्धम् ಮಾಯಾ ಗುಣವ್ಯತಿಕರಾದ್ ಯದುರುರ್ವಿಭಾಸಿ. माया गुणव्यतिकराद्यदुर्विभासि। ಬ್ರಹ್ಮನು ಹೀಗೆಂದನು, ಎಲೆ ನನ್ನ ಪ್ರಭುವೆ, ಎಷ್ಟೆಷ್ಟೋ ವರ್ಷಗಳ ತಪಸ್ಸಿನ ಬಳಿಕ ಇಂದು ನಾನು ನಿನ್ನ ವಿಷಯವಾಗಿ ತಿಳಿದುಕೊಂಡಿದ್ದೇನೆ. ನಿನ್ನ ವ್ಯಕ್ತಿತ್ವವನ್ನು ತಿಳಿಯಲು ಸಾಧ್ಯವಾಗದ ದೇಹಧಾರಿ ಜೀವಿಗಳು ಅದೆಷ್ಟು ದುರ್ದೈವಿಗಳು. ನನ್ನ ಪ್ರಭುವೆ, ನಿನಗಿಂತ ಮೀರಿದ ಪರಮ ವಸ್ತುವಿಲ್ಲದುದರಿಂದ ನೀನೋರ್ವನೇ ಜ್ಞೇಯ ವಸ್ತುವಾಗಿರುತ್ತಿ. ಒಂದು ವೇಳೆ ನಿನಗಿಂತ ಹೆಚ್ಚಿನ ಪರವಸ್ತು ಇದೆ ಎಂದು ಊಹಿಸಿಕೊಂಡಲ್ಲಿ ಅದು ಪರತರ ವಸ್ತುವಲ್ಲ. ನೀನು ಜಡತ್ವದ ಸೃಷ್ಟಿಶೀಲ ಶಕ್ತಿಯನ್ನು ಪ್ರದರ್ಶಿಸುತ್ತಿರುವ ಪರಮ ಪ್ರಭುವಾಗಿರುವೆ. ಸೊ ಈ ಅಧ್ಯಾಯದಲ್ಲಿ ಆಲ್ಮೋಸ್ಟ್ 25 ಶ್ಲೋಕಗಳು ಅನ್ಸುತ್ತೆ. 25 ಶ್ಲೋಕಗಳು ಬ್ರಹ್ಮನ ಪ್ರಾರ್ಥನೆಗಳು ನಮಗಿದೆ. ಸೊ ಇದಾದ್ಮೇಲೆ ಭಗವಂತನು ಬ್ರಹ್ಮನ ಪ್ರಾರ್ಥನೆಗಳಿಂದ ತೃಪ್ತನಾಗ್ತಾನೆ. ಅವರ ತಪಸ್ಸೆಯಿಂದ ತೃಪ್ತರಾಗಿದ್ದಾರೆ ಭಗವಂತನು. ಅವರ ಈ ಪ್ರಾರ್ಥನೆಗಳಿಂದ ಕೂಡ ಭಗವಂತನು ತೃಪ್ತನಾಗ್ತಾನೆ. ಸೊ ತೃಪ್ತನಾಗಿ ಭಗವಂತನ ಆಶೀರ್ವಾದ ಇದೆ ಈ ಪ್ರಾರ್ಥನೆಗಳನ್ನು ಇದೇ ಭಾವವನ್ನು ನಾವು ಬೆಳೆಸ್ಕೊಂಡ್ರೆ, ನಾವು ಅದನ್ನ ಪಠಿಸಿದರೆ, ಸೊ ಹಾಗೆ ಭಗವಂತನ ಆಶೀರ್ವಾದ ಕೂಡ ಇದೆ ಈ ಅಧ್ಯಾಯದಲ್ಲಿ ಬರುತ್ತೆ. ಕೊನೆ ಫಲಶ್ರುತಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ವಿಶ್ವದ ಅಭಿವ್ಯಕ್ತಿಯ ಪರಮ ಕಾರಣ ಯಾವುದೆಂಬುದನ್ನು ಅರಿಯದಿರುವುದು ಭೌತಿಕ ಶರೀರಗಳಿಂದ ಬದ್ಧರಾದ ಜೀವಿಗಳ ಅಜ್ಞಾನದ ಪರಾಕಾಷ್ಠೆಯಾಗಿದೆ. ಪರಾಕಾಷ್ಠೆ ಶ್ರೀಲ ಪ್ರಭುಪಾದ ಇಂಗ್ಲಿಷ್ ನಲ್ಲಿ ಪೀಕ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತಾ ಇದೆ.
ಸೊ ಪೀಕ್ ಆಫ್ ನಾವು ಅಜ್ಞಾನದಲ್ಲಿದ್ದೇವೆ. ಅಜ್ಞಾನದ ಅದರಲ್ಲಿ ಇಷ್ಟು ಏನು ಹೇಳೋದು, ಹೈಯೆಸ್ಟ್ ಜ್ಞಾನ ಏನು ಅಂದ್ರೆ ನಮಗೆ ಈ ಭೌತಿಕ ಜಗತ್ತು ಯಾರು ಪರಮ ಕಾರಣ ಅಂತ ಗೊತ್ತಿಲ್ಲ. ನಮಗೆ ಪರಮ ಕಾರಣದ ಬಗ್ಗೆ ಬೇರೆ ಬೇರೆ ಜನರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ. ಅವುಗಳಲ್ಲಿ ಯಾವುದೊಂದು ಆಧಾರಯುಕ್ತವಾದುದಲ್ಲ. ಪರಮ ಕಾರಣನು ವಿಷ್ಣು ಮಾತ್ರವೇ ಆಗಿರುತ್ತಾನೆ. ನಡುವೆ ಬರುವ ಅಡಚಣೆಯು ಭಗವಂತನ ಮಾಯಾಶಕ್ತಿಯಾಗಿರುತ್ತದೆ. ಸೊ ಬೇರೆ ಬೇರೆ ಕಾರಣಗಳು ಹೇಳ್ಬೋದು ನಾವು ಈ ಜಗತ್ತಿಗೆ, ಅದೆಲ್ಲವೂ ಕೂಡ ಭಗವಂತನ ಮಾಯಾಶಕ್ತಿ ಅಷ್ಟೇ. ಭೌತಿಕ ಜಗತ್ತಿನಲ್ಲಿ ಅನೇಕಾನೇಕ ವಿಸ್ಮಯಕರ ಭ್ರಾಮಕ ಸಂಗತಿಗಳನ್ನು ಉಂಟು ಮಾಡಲು ಭಗವಂತನು ತನ್ನ ಆಶ್ಚರ್ಯಕರವಾದ ಭೌತಿಕ ಶಕ್ತಿಯನ್ನು ನಿಯಮಿಸಿಕೊಂಡಿರುತ್ತಾನೆ ಮತ್ತು ಬದ್ಧಾತ್ಮರು ಅದೇ ಶಕ್ತಿಯಿಂದ ವಿಮೋಹಿತರಾಗಿ ಪರಮ ಕಾರಣವನ್ನು ತಿಳಿಯಲು ಅಸಮರ್ಥರಾಗಿದ್ದಾರೆ. ಆದುದರಿಂದ ಅತ್ಯಂತ ಧೀರ ವಿಜ್ಞಾನಿಗಳು ಮತ್ತು ದಾರ್ಶನಿಕರನ್ನು ವಿಸ್ಮಯಕಾರರೆಂದು ಸ್ವೀಕರಿಸಲಾಗುವುದಿಲ್ಲ. ಅವರು ವಿಸ್ಮಯಕಾರರಂತೆ ಏಕೆ ಕಾಣಿಸುತ್ತಿರುವರೆಂದರೆ ಅವರು ಭಗವಂತನ ಮಾಯಾಶಕ್ತಿಯ ಕೈಗಳಲ್ಲಿ ಇರತಕ್ಕ ಕೇವಲ ಉಪಕರಣಗಳಾಗಿರುತ್ತಾರೆ. ಮಾಯೆಗೆ ಒಳಗಾಗಿ ಜನಸಾಮಾನ್ಯರು ಪರಮಪ್ರಭುವಿನ ಇರುವಿಕೆಯನ್ನೇ ನಿರಾಕರಿಸುವವರು ಮತ್ತು ಮಾಯಾಶಕ್ತಿಯ ಮೂರ್ಖ ಸೃಷ್ಟಿಗಳನ್ನು ಪರಮವಾದುದೆಂದು ಭಾವಿಸುವರು. ಸೊ ವಿಸ್ಮಯಕಾರವಾದದ್ದು, ಆಶ್ಚರ್ಯಕರವಾದದ್ದು, ವಂಡರ್ಫುಲ್ ಅದು ಭಗವಂತನ ಈ ಭೌತಿಕ ಸೃಷ್ಟಿ, ಭೌತಿಕ ಶಕ್ತಿ, ಇಲ್ಯೂಷರಿ ಎನರ್ಜಿ, ಅವನ ಬಹಿರಂಗ ಶಕ್ತಿ. ಸೊ ಅದು ಹಾಗೆ ಮಾಡೋದ್ರಿಂದ ಎಲ್ಲ ಬಹಳ ಬಹಳ ವಸ್ತುಗಳು, ವಿಷಯಗಳು, ವಿಜ್ಞಾನಿಗಳು, ದಾರ್ಶನಿಕರ ಚಟುವಟಿಕೆಗಳು ತುಂಬಾ ವಿಸ್ಮಯಕರವಾಗಿ ಕಾಣುತ್ತೆ. ಯಾಕಂದ್ರೆ ಭಗವಂತನ ಬಹಿರಂಗ ಶಕ್ತಿ ವಿಸ್ಮಯಕರವಾದದ್ದು, ಅದು ಅದ್ಭುತವಾದದ್ದು. ಹಾಗೆ ಎಲ್ಲವೂ ಕೂಡ ಅದ್ಭುತ, ಆಶ್ಚರ್ಯ, ವಿಸ್ಮಯ ಅಂತ ಕಾಣುತ್ತೆ. ವ್ಯಕ್ತಿಯು ಭಗವಂತನ ಅವ್ಯಾಜ ಕರುಣೆಯಿಂದ ಪರಮ ಕಾರಣನಾದ ದೇವೋತ್ತಮ ಪುರುಷನನ್ನು ಅರಿತುಕೊಳ್ಳಬಹುದು. ಅಂತಹ ಅವ್ಯಾಜ ಕರುಣೆಯನ್ನು ಭಗವಂತನು ಬ್ರಹ್ಮನಂತಹ ಪರಿಶುದ್ಧ ಭಕ್ತರಿಗೆ ಮತ್ತು ಅವನ ಶಿಷ್ಯ ಪರಂಪರೆಗೆ ನೀಡುತ್ತಾನೆ. ಬ್ರಹ್ಮನು ತಪಸ್ಸಿನ ಕ್ರಿಯೆಗಳಿಂದ ಮಾತ್ರವೇ ಗರ್ಭೋದಕಶಾಹಿ ವಿಷ್ಣುವನ್ನು ನೋಡಲು ಶಕ್ತನಾದನು ಮತ್ತು ಭಗವಂತನನ್ನು ಯಥಾರೂಪವಾಗಿ ಸಾಕ್ಷಾತ್ಕಾರ ಮಾತ್ರದಿಂದಲೇ ತಿಳಿಯಬಲ್ಲವನಾದನು. ಬ್ರಹ್ಮನು ಭಗವಂತನ ಭವ್ಯ ಸೌಂದರ್ಯವನ್ನು, ಸಿರಿಯನ್ನೂ ನೋಡಿ ಅತ್ಯಂತ ಸಂತೋಷ ಭರಿತನಾದನು. ಸೊ ಹಿಂದಿನ ಅಧ್ಯಾಯದಲ್ಲಿ ಓದಿದ್ವಿ ನಾವು ಭಗವಂತನ ರೂಪದ ವಿವರಣೆ. ಯಾವುದನ್ನು ಅವನಿಗೆ ಹೋಲಿಸಲು ಸಾಧ್ಯವಿಲ್ಲವೆಂದು ಒಪ್ಪಿಕೊಂಡನು. ಒಬ್ಬನು ತಪಸ್ಸಿನಿಂದ ಮಾತ್ರವೇ ಭಗವಂತನ ಸೌಂದರ್ಯವನ್ನು, ಸಿರಿಯನ್ನು ಮೆಚ್ಚಿಕೊಳ್ಳಲು ಸಾಧ್ಯವಾದೀತು ಮತ್ತು ಅಂತಹ ಸೌಂದರ್ಯವನ್ನು, ಸಿರಿಯನ್ನು ತಿಳಿದುಕೊಂಡಾಗ ಅವನನ್ನು ಆಕರ್ಷಿಸತಕ್ಕ ಬೇರೆ ಯಾವುದೂ ಇರುವುದಿಲ್ಲ. ಇದು ಭಗವದ್ಗೀತೆಯಲ್ಲಿ ದೃಢೀಕೃತವಾಗಿದೆ. ಪರಂ ದೃಷ್ಟ್ವಾ ನಿವರ್ತತೆ. ಭಗವಂತನ ಪರಮ ಸೌಂದರ್ಯವನ್ನು, ಸಿರಿಯನ್ನು ಶೋಧಿಸಲು ಪ್ರಯತ್ನಿಸದಿರುವ ಮೂರ್ಖ ಮನುಷ್ಯರನ್ನು ಬ್ರಹ್ಮನು ಇಲ್ಲಿ ಖಂಡಿಸಿರುತ್ತಾನೆ. ಪ್ರತಿಯೊಬ್ಬ ಮನುಷ್ಯ ಜೀವಿಯು ಅಂತಹ ಜ್ಞಾನಕ್ಕಾಗಿ ಪ್ರಯತ್ನಿಸುವುದು ಅವಶ್ಯ. ಹಾಗೆ ಮಾಡದವನು ತನ್ನ ಬದುಕನ್ನು ವ್ಯರ್ಥ ಮಾಡಿದ ಹಾಗೆಯೇ ಸರಿ. ಭೌತಿಕ ಭಾವನೆಯಲ್ಲಿ ಸುಂದರವಾದುದು ಮತ್ತು ಸಂಪನ್ನವಾದುದು ಯಾವುದೇ ಆದರೂ ಅದು ಕಾಗೆಗಳಂತಹ ಜೀವಿಗಳಿಂದ ಉಪಭೋಗ್ಯವಾಗುವುದು. ಕಾಗೆಗಳು ಯಾವಾಗಲೂ ಕಸದ ಕುಪ್ಪೆಗೆ ಬಿಸಾಡಿದುದನ್ನು ಹೆಕ್ಕುವುದರಲ್ಲಿ ನಿರತವಾಗಿರುತ್ತವೆ. ಆದರೆ ಬೆಳ್ಳಗಿರುವ ಹಂಸಗಳು ಕಾಗೆಗಳೊಡನೆ ಬೆರೆಯುವುದಿಲ್ಲ. ಬದಲಾಗಿ ಅವು ತಾವರೆಗಳಿಂದ ಕೂಡಿರುವ ಸುಂದರ ವನಗಳಿಂದ ಆವರಿಸಿಕೊಂಡಿರುವ ತಿಳಿನೀರಿನ ಕೊಳಗಳಲ್ಲಿ ಆನಂದ ಪಡುತ್ತವೆ. ಕಾಗೆಗಳು ಮತ್ತು ಹಂಸಗಳು ಇವೆರಡೂ ಹುಟ್ಟಿನಿಂದ ಪಕ್ಷಿಗಳೇ ಆಗಿದ್ದರೂ ಒಂದೇ ಜಾತಿಯವಲ್ಲ. ಸೊ ಕಾಗೆ ಮತ್ತೆ ಹಂಸ, ಸೊ ಬದ್ಧ ಜೀವಿಗಳು ಅಂದ್ರೆ ನಾವು ಕಾಗೆಗಳು. ನಾವು ಮುಕ್ತ ಜೀವಿಗಳು, ಶುದ್ಧ ಭಕ್ತರು ಅಂದ್ರೆ ಅವರು ಹಂಸ. ಇಬ್ಬರೂ ಪಕ್ಷಿಗಳೇ, ಕಾಗೆಗಳು ಮತ್ತೆ ಹಂಸಗಳು. ಹಾಗೆ ನಾವು ಕೂಡ ಜೀವಿಗಳೇ, ಭಗವಂತನ ವಿಭಿನ್ನಾಂಶವೇ. ಮುಕ್ತ ಜೀವಿಗಳು, ಶುದ್ಧ ಭಕ್ತರು, ಅವರು ಕೂಡ ಭಗವಂತನ ವಿಭಿನ್ನಾಂಶವೇ. ಆದರೆ ನಾವು ಕಾಗೆಗಳಿದ್ದಾಗೆ
ನಾವು ಈ ಹೊಲಸು, ಇಲ್ಲಿ ಕಸ ಕುಪ್ಪೆ, ಸೊ ಅದರ ಹಿಂದೆ ಬಿದ್ದಿದ್ದೇವೆ, ನಾವು ಇಂದ್ರಿಯ ಸುಖದ ಹಿಂದೆ ಬಿದ್ದಿದ್ದೇವೆ. ಆದರೆ ಮುಕ್ತ ಪುರುಷರು ಅವರು ಇದರ ಹಿಂದೆ ಬಿದ್ದಿಲ್ಲ. ಅವರು ಭಗವಂತನ ಮೇಲೆ ಆಕರ್ಷಣೆ, ಭಗವಂತನ ಈ ಸೃಷ್ಟಿಯ ಮೇಲೆ ಅವರ ಆಕರ್ಷಣೆ, ಭಗವಂತನ ಬಹಿರಂಗ ಶಕ್ತಿಯ ಮೇಲೆ ನಮಗೆ ಅದ್ಭುತ ಅನ್ಸುತ್ತೆ, ನಮಗೆ ತುಂಬಾ ಆಕರ್ಷಣೆ ಇದೆ ನಮಗೆ. ಸೊ ನಾವು ಕಾಗೆಗಳಾಗಿರೋದ್ರಿಂದ ನಮಗೆ ಆ ರೀತಿ ಆಕರ್ಷಣೆ. ಆದರೆ ಶುದ್ಧ ಭಕ್ತರು, ಮುಕ್ತ ಪುರುಷರು ಅವರಿಗೆ ಇಲ್ಲ, ಅವರು ಹಂಸಗಳು, ಅವರಲ್ಲ. ಅವ್ರಿಗೆ ಇದರ ಮೇಲೆ, ಅವ್ರಿಗೆ ಈ ಕಸದ ಮೇಲೆ, ಇದರ ಮೇಲೆ ಅವ್ರಿಗೆ ಆಕರ್ಷಣೆ ಇಲ್ಲ. ಸೊ ಈ ಮೊದಲ 5 ಶ್ಲೋಕಗಳು ಇಲ್ಲಿ ಹೇಳಿದಾಗೆ ಇದು ಭಗವಂತನ ಪರಮೋನ್ನತ ರೂಪದ ಬಗ್ಗೆ ಬ್ರಾಹ್ಮಣ ಪ್ರಾರ್ಥನೆಗಳು ಅಂತ ಹೇಳಿದ್ದಾರೆ. ಇಲ್ಲಿ 2ನೇ ಶ್ಲೋಕ, ರೂಪಂ ಯದೇತದ್ ಅವಬೋಧ ರಸೋದಯೇನ ಶಶ್ವನ್ ನಿವೃತ್ತ ತಮಸ ಸದನುಗ್ರಹಾಯ ಆಧೌ ಗೃಹೀತಂ ಅವತಾರ ಶತೈಕ ಬೀಜಂ ಯನ್ನಾಭಿ ಪದ್ಮ ಭವನಾತ್ ಅಹಮಾವಿರಾಸಂ. ರೂಪಂ ಯದೇತದ್ ಅವಬೋಧ ರಸ, ನಾನು ಕಾಣುತ್ತಿರುವ ಸ್ವರೂಪವು ಶಾಶ್ವತವಾಗಿ ಭೌತಿಕ ಕಳಂಕದಿಂದ ಮುಕ್ತವಾಗಿದೆ ಮತ್ತು ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿ ಭಕ್ತರ ಮೇಲೆ ಕರುಣೆಯನ್ನು ತೋರಲು ಪ್ರಕಟವಾಗಿದೆ. ಈ ಅವತಾರವು ಅನೇಕ ಇತರ ಅವತಾರಗಳಿಗೆ ಮೂಲವಾಗಿದೆ ಮತ್ತು ನಾನು ನಿನ್ನ ನಾಭಿಯಲ್ಲಿ ಬೆಳೆದ ತಾವರೆಯಿಂದ ಜನಿಸಿರುತ್ತೇನೆ. ಶತ ಏಕ ಬೀಜಂ, 100ರ ಮೂಲ ಕಾರಣ. ಅವತಾರ ಶತ ಏಕ ಬೀಜಂ. ಸೊ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭಗವಂತನಿಗೆ 100,000 ರೂಪಗಳಿದೆ, ಅವನ ವಿಸ್ತರಣೆಗಳಿವೆ. ಸ್ವಾಂಶ ಭಾವಾರ್ಥಶೀಲ ಪ್ರಭುಪಾದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ ಎಂಬ 3 ದೇವತೆಗಳು ರಾಜಸ, ಸಾತ್ವಿಕ, ತಾಮಸ ಎಂಬ 3 ಭೌತ ಪ್ರಕೃತಿ ಗುಣಗಳಿಗೆ ಕಾರ್ಯಾಧ್ಯಕ್ಷರಾಗಿರುತ್ತಾರೆ. ಇವರೆಲ್ಲರೂ ಇಲ್ಲಿ ಬ್ರಹ್ಮನಿಂದ ವರ್ಣಿತನಾದ ಗರ್ಭೋದಕಶಾಹಿ ವಿಷ್ಣುವಿನಿಂದ ಉಂಟಾದವರು. ವಿಶ್ವದ ಅಭಿವ್ಯಕ್ತಿಯ ಬೇರೆ ಬೇರೆ ಯುಗಗಳಲ್ಲಿ ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಅನೇಕ ವಿಷ್ಣು ಅವತಾರಗಳು ವಿಸ್ತಾರಗೊಳ್ಳುತ್ತವೆ. ಅವು ವಿಸ್ತಾರಗೊಳ್ಳುವುದು ನಿರ್ಮಲ ಭಕ್ತರ ದಿವ್ಯ ಸುಖಕ್ಕಾಗಿಯೇ ಆಗಿದೆ. ಬೇರೆ ಬೇರೆ ಯುಗಗಳಲ್ಲಿ ಮತ್ತು ಕಾಲಗಳಲ್ಲಿ ಕಾಣಿಸಿಕೊಳ್ಳುವ ವಿಷ್ಣುವಿನ ಅವತಾರಗಳನ್ನು ಬೇರೆ ಬೇರೆ ಯುಗಗಳಲ್ಲಿ ಮತ್ತು ಕಾಲಗಳಲ್ಲಿ ಕಾಣಿಸಿಕೊಳ್ಳುವ ವಿಷ್ಣುವಿನ ಅವತಾರಗಳನ್ನು ಎಂದಿಗೂ ಬದ್ಧಾತ್ಮರಿಗೆ ಹೋಲಿಸಲು ಸಾಧ್ಯವಿಲ್ಲ. ವಿಷ್ಣು ತತ್ವಗಳನ್ನು ಬ್ರಹ್ಮನಂತಹ ಮತ್ತು ಶಿವನಂತಹ ದೇವತೆಗಳಿಗೆ ಹೋಲಿಸುವ ಹಾಗಿಲ್ಲ. ಅವು ಅದೇ ಮಟ್ಟದಲ್ಲಿ ಇರುವುದೂ ಇಲ್ಲ. ಹಾಗೆ ಹೋಲಿಕೆ ಮಾಡುವವನು ಪಾಷಂಡಿ ಅಥವಾ ನಾಸ್ತಿಕನೆಂದು ಕರೆಸಿಕೊಳ್ಳುವನು. ಸೊ ಇದಕ್ಕೆ ಒಂದು ಶ್ಲೋಕ ಇದೆ, ಸೊ ಯಾರಾದರೂ ಹೇಳ್ತೀರಾ? ಪಾಷಂಡಿ ಅಥವಾ ನಾಸ್ತಿಕ. ಯಸ್ತು ನಾರಾಯಣಂ ದೇವಂ ಬ್ರಹ್ಮರುದ್ರಾದಿ ವೀಕ್ಷತೆ, ಬ್ರಹ್ಮರುದ್ರಾದಿ ದೇವತೈ ಸಮತ್ವೇನ ವೀಕ್ಷೇತ ಸ ಪಾಷಾಂಡಿ ಭವೇತ್ ಧ್ರುವಂ. ಸೊ ಅದನ್ನೇ ಶಿಲಪ್ರಪಾದರು ಹೇಳ್ತಾ ಇರೋದು. ಶಿವ ಬ್ರಹ್ಮ ಅಂತ ವ್ಯಕ್ತಿಗಳನ್ನು ಕೂಡ ಬ್ರಹ್ಮ ವಿಷ್ಣುವಿನಿಗೆ ಹೋಲಿಕೆ ಮಾಡಬಾರ್ದು. ಯಾರಾದ್ರೂ ಸಮದೃಷ್ಟಿಯಲ್ಲಿ ನೋಡಿದ್ರೆ ಅಂತ ಉನ್ನತ ದೇವತೆಗಳು, ಅಂತ ಉನ್ನತ ವ್ಯಕ್ತಿಗಳು, ಅವರನ್ನು ಪಾಷಂಡಿ ಅದೊಂದು ಒಂದು ಅವೇಳನ ಇರುವ ಶಬ್ದ, ಅದು ಬೈಯುವ ಶಬ್ದ, ಅದು ಪಾಷಂಡಿ ಅಥವಾ ನಾಸ್ತಿಕನೆಂದು ಕರೆಸಿಕೊಂಡು. ಇಲ್ಲಿ ಹೇಳಿರುವ ತಮಸ ಎಂಬುದು ಭೌತಿಕ ಪ್ರಕೃತಿ ಆಗಿರುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗೆ ತಮಸ್ಸಿಗಿಂತ ಪೂರ್ತಿ ಬೇರೆಯೇ ಆದ ಅಸ್ತಿತ್ವವಿರುತ್ತದೆ. ಆದುದರಿಂದ ಆಧ್ಯಾತ್ಮಿಕ ಪ್ರಕೃತಿಯನ್ನು ಅವಬೋಧ ರಸ ಅಥವಾ ಅವರೋಧ ರಸ ಎಂದು ಕರೆಯುತ್ತಾರೆ. ಅವರೋಧ ಎಂದರೆ ಸಂಪೂರ್ಣವಾಗಿ ರದ್ದುಗೊಳಿಸುವಂಥದ್ದು ಎಂದರ್ಥ. ದಿವ್ಯದಲ್ಲಿ ಯಾವ ಬಗೆಯಿಂದಲೂ ಭೌತಿಕ ಸಂಪರ್ಕಕ್ಕೆ ಅವಕಾಶವಿಲ್ಲ. ಬ್ರಹ್ಮನು ಮೊತ್ತ ಮೊದಲ ಜೀವಿ, ಆದುದರಿಂದ ತಾನು ಮೊಟ್ಟ ಮೊದಲ ಜೀವಿ, ಆದ್ದರಿಂದ ತಾನು ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಕಮಲದಿಂದ ಜನಿಸಿದವನೆಂದು ಹೇಳುತ್ತಾನೆ. ಎನ್ನಾಭಿ ಪದ್ಮ ಭವನಾದಹಾಂ ಆವಿರಾಸಂ.
ಮೂರನೆಯದು ಓದಿ, ನನ್ನ ಹಿಂದೆ ಓದಿ. ನಾತಃ ಪರಂ ಪರಮಯದ್ ಭವತಃ ಸ್ವರೂಪಂ ನಾತಃ ನಾಥ ಪರಂ ಪರಮಯದ್ಭವತ ಸ್ವರೂಪಂ ಆನಂದ ಮಾತ್ರಂ ಅವಿಕಲ್ಪಂ ಅವಿದ್ದ ವರ್ಚಃ ಆನಂದ ಮಾತ್ರಂ ಅವಿಕಲ್ಪಂ ಅವಿದ್ಯವರ್ಚಃ ಪಶ್ಯಾಮಿ ವಿಶ್ವಸೃಜಂ ಏಕಂ ಅವಿಶ್ವಮಾತ್ಮನ್ ಪಶ್ಯಾಮಿ ವಿಶ್ವಸೃಜಮೇಕಂ ಅವಿಶ್ವಮಾತ್ಮನ್ ಭೂತೇಂದ್ರಿಯಾತ್ಮಕ ಮದಸ್ತ ಉಪಾಶ್ರಿತೋಸ್ಮಿ. ಭೂತೇಂದ್ರಿಯಾತ್ಮಕಮದಸ್ತ ಉಪಾಶ್ರಿತೋಸ್ಮಿ. ಓ ನನ್ನ ಪ್ರಭುವೆ, ನಿನ್ನ ಈಗಿನ ನಿತ್ಯಾನಂದದ ಮತ್ತು ಜ್ಞಾನದ ರೂಪಕ್ಕಿಂತ ಶ್ರೇಷ್ಠವಾದ ಒಂದು ರೂಪವನ್ನು ನಾನು ಕಾಣೆನು. ಆಧ್ಯಾತ್ಮಿಕ ಆಕಾಶದಲ್ಲಿರುವ ನಿನ್ನ ನಿರಾಕಾರ ಬ್ರಹ್ಮ ಪ್ರಕಾಶದಲ್ಲಿ ಕಾಲಕಾಲಕ್ಕೆ ಬದಲಾವಣೆ ಇಲ್ಲ ಮತ್ತು ಅಂತರಂಗ ಶಕ್ತಿಯು ಕ್ಷೀಣಿಸುವುದು ಇಲ್ಲ. ನಾನು ನಿನಗೆ ಶರಣಾಗತನಾಗುತ್ತೇನೆ, ಏಕೆಂದರೆ ನಾನು ಭೌತಿಕ ಶರೀರದ ಮತ್ತು ಇಂದ್ರಿಯಗಳ ಮೇಲೆ ಅಭಿಮಾನ ಇರುವವನು. ಭಗವಂತನಾದ ನೀನು ವಿಶ್ವ ಸೃಷ್ಟಿಗೆ ಕಾರಣನು, ಆದರೂ ಜಡತ್ವದ ಸೋಂಕಿಲ್ಲದವನಾಗಿರುವಿ. ನಾತಃ ಪರಂ ಪರಮ ಯದ್ಭವತ ಸ್ವರೂಪಂ. ಸೊ ನಿನ್ನ ಇದಕ್ಕಿಂತ ಇನ್ನ ಒಂದು ಮಿಗಿಲಾದ ಶ್ರೇಷ್ಠವಾದ ರೂಪ ಇಲ್ಲ. ಭಗವಂತನ ರೂಪದ ವಿವರಣೆ ಹೀಗೆ ಇನ್ನು ಮುಂದುವರಿಸೋದು. ಸೊ ಭಗವಂತನ ದೇಹದಿಂದನೇ ನಿರಾಕಾರ ಬ್ರಹ್ಮಜ್ಯೋತಿ ಕೂಡ ಬರೋದು. ಅದು ಭಗವಂತನಿಗೆ ಯಾವ ಭೌತಿಕ ಸೋಂಕು, ಭೌತಿಕ ಗುಣಗಳ ಕಲ್ಮಶ ಇಲ್ಲ. ಓಕೆ, ನೆಕ್ಸ್ಟ್ 4. ತದ್ವಾ ಇದಂ ಭುವನ ಮಂಗಲ ಮಂಗಲಾಯ ತದ್ವಾ ಇದಂ ಭುವನ ಮಂಗಳ ಮಂಗಲಾಯ ಜ್ಞಾನೇ ಸ್ಮನೋದರ್ಶಿತಂ ತ ಉಪಾಸಕಾನಂ ಸ್ಮೈ ನಮೋ ಭಗವತೆ ಅನುವಿಧೇಮ ತುಭ್ಯಂ. ಯೋ ನ ಧೃತೋ ನರಕ ಭಾಗ್ಭಿರ್ ಅಸತ್ ಪ್ರಸಂಗೈ ಪ್ರಸ್ತುತ ರೂಪವು ಅಥವಾ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಂದ ವಿಸ್ತಾರಗೊಂಡ ಯಾವುದೇ ದಿವ್ಯ ರೂಪವು ಎಲ್ಲ ಲೋಕಗಳಿಗೂ ಸಮಾನವಾಗಿ ಮಂಗಳಕರಗಳಾಗಿದೆ. ನಿನ್ನ ಭಕ್ತರು ಯಾವುದರ ಮೇಲೆ ಧ್ಯಾನ ನಿರತರಾಗುವರೋ ಅಂತಹ ಶಾಶ್ವತ ಪುರುಷ ರೂಪವನ್ನು ನೀನು ಪ್ರಕಟಿಸಿರುವುದರಿಂದ ನಿನಗೆ ನನ್ನ ಗೌರವಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನರಕದ ದಾರಿಗೆ ಭಾಗಿಗಳಾದವರು ಐಹಿಕ ವಿಷಯಗಳ ಮೇಲೆ ಊಹಾಪೋಹ ಮಾಡುವುದರಿಂದ ನಿನ್ನ ವೈಯಕ್ತಿಕ ರೂಪವನ್ನು ಕಡೆಗಣಿಸುವರು. ಭುವನ ಮಂಗಲ ಮಂಗಲಾಯ. ಸೊ ಭಗವಂತನು ಎಲ್ಲ ಲೋಕಗಳಿಗೆ ಮಂಗಳಕರವಾದವನು, ವಿಶ್ವಕ್ಕೆ ಮಂಗಳವುಂಟು ಮಾಡುವ ಓ ಮಂಗಳ ರೂಪಿಯೇ. ಭುವನ ಮಂಗಲ ಮಂಗಲಾಯ, ಮಂಗಳವನ್ನುಂಟು ಮಾಡಲು. ಯೋ ಅನಾದೃತೋ ನರಕ ಭಾಗ್ಭಿರ್ ಅಸತ್ ಪ್ರಸಂಗೈ. ಸೊ ಆದರೆ ಭಗವಂತನ ಈ ದಿವ್ಯ ರೂಪವನ್ನು ಯಾರು ಗುರುತಿಸದೆ ಅವರು ಭಗವಂತನ ನಿರಾಕಾರ ಅನ್ಕೊಳ್ತಾರೆ. ಸೊ ಅವರು ನರಕ ಭಾಗಿ, ನರಕವನ್ನು ಪಡೆಯುವವರು ಆಗ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನೋಡಿ, ಪಿಲಿಗ್ರಿಮ್ಸ್ ಟು ಹೆಲ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಆದರೆ ನಿರಾಕಾರವಾಗಿರುವ ಬ್ರಹ್ಮಜ್ಯೋತಿಯು ಆರಾಧನೀಯವಲ್ಲ. ಧ್ಯಾನದಲ್ಲಿ ಆಗಲಿ ಬೇರೆ ವಿಧದಲ್ಲಾಗಲಿ ಭಗವಂತನ ನಿರಾಕಾರ ಲಕ್ಷಣದಲ್ಲಿ ಆಸಕ್ತರಾದ ವ್ಯಕ್ತಿಗಳು ಎಲ್ಲರೂ ನರಕಲೋಕದ ಯಾತ್ರಿಗಳಾಗುತ್ತಾರೆ. ನರಕಲೋಕದ ಯಾತ್ರೆ, ಪಿಲಿಗ್ರಿಮ್ಸ್ ಟು ಹೆಲ್. ಸೊ ಈ ಶ್ಲೋಕದಲ್ಲಿ ಅವರ ಈ ರೀತಿ ಇದ್ರು ಆಧ್ಯಾತ್ಮಿಕವಾದಿಗಳು. ಅವರು ಭಗವಂತನನ್ನು ಗುರುತಿಸದಿರೋದ್ರಿಂದ ಅವರು ಅಂತಿಮವಾಗಿ ನರಕಕ್ಕೆ ಹೋಗ್ತಾರೆ ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಕೃಷ್ಣ ಖಂಡಿಸಿದ್ದಾನೆ.
ಆ ಥರ ನಿರಾಕಾರದಲ್ಲಿ ಆಸಕ್ತರಾಗೋದು ಅದು ಪರಿಪೂರ್ಣತೆ ಅಲ್ಲ. ಅದು ಅವ್ಯಕ್ತಾಸಕ್ತ ಚೇತಸ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸ. ಸೊ ಅದು ನಮ್ಮ ಇದೆಲ್ಲ, ಅದು ನಮ್ಮ ಸಹಜ ಸ್ವಭಾವ, ಸಹಜ ಸ್ವರೂಪ ಅಲ್ಲ ನಮ್ಮದು. ಅದು ನಮ್ಮ ಸ್ವರೂಪದ ವಿರೋಧನೆ ಅದು. ಸೊ ಹಾಗೆ ಆದುದರಿಂದ ತಮ್ಮ ಸಮಯವನ್ನು ವ್ಯರ್ಥವಾಗಿ ಐಹಿಕ ಊಹಾಪೋಹದಲ್ಲಿ ದುರ್ವ್ಯಯ ಮಾಡುತ್ತಾರೆ ನಿರಾಕಾರವಾದಿಗಳು. ಆದುದರಿಂದ ಬ್ರಹ್ಮನು ಇಲ್ಲಿ ನಿರಾಕಾರವಾದಿಗಳ ಒಡನಾಟವನ್ನು ಖಂಡಿಸಿರುತ್ತಾನೆ. ಕೊನೆಗೆ ಶ್ರೀಲ ಪ್ರಭುಪಾದರು ಭಗವಂತನ ದಿವ್ಯ ರೂಪಗಳು ಈ ತರ ಇಲ್ಲಿ ಹೇಳಿದ್ದು, ಭಗವಂತನ ಎಷ್ಟು ಅವತಾರಗಳಿದೆ, ಒಂದು ರೂಪ ಅಲ್ಲ ಭಗವಂತನದು ಓಕೆ 1 2 3 4 ಅಲ್ಲ. ಭಗವಂತನದು ಅವನು ಅನ್ಲಿಮಿಟೆಡ್, ಅವನ ಅಪರಿಮಿತ ರೂಪಗಳು, ಅಷ್ಟು ಲೆಕ್ಕ ಮಾಡೋಕ್ಕೂ ಆಗಲ್ಲ, ಅಚಿಂತ್ಯ ರೂಪಗಳು. ಸೊ ಹಾಗಿದ್ರು ಭಗವಂತನು ನಿರಾಕಾರ, ಭಗವಂತನಿಗೆ ರೂಪ ಇಲ್ಲ. ಇದು ಹೇಗೆ? ಇದು ಸರಿಯಲ್ಲ. ಇದು ಭಗವಂತನಿಗೆ ಭೌತಿಕವಾದ ರೂಪ ಇಲ್ಲ, ಭಗವಂತನಿಗೆ ಭೌತಿಕವಾದ ಕಣ್ಣುಗಳಿಲ್ಲ, ಭಗವಂತನಿಗೆ ಭೌತಿಕವಾದ ಕಿವಿ ಇಲ್ಲ, ಭಗವಂತನಿಗೆ ಭೌತಿಕವಾದ ತಲೆ ಇಲ್ಲ, ಭೌತಿಕವಾದಂತ ದೇಹ ಇಲ್ಲ. ಹಾಗೆ ಭೌತಿಕವಾದ ಗುಣಗಳಿಲ್ಲ, ಹಾಗೆ ವಿವರಿಸಿರೋದು ಶಾಸ್ತ್ರದಲ್ಲಿ. ಆದ್ರೆ ಹಾಗಾಗಿ ಭಗವಂತನಿಗೆ ಕಣ್ಣು ಇಲ್ಲ, ಭಗವಂತನಿಗೆ ಕಿವಿ ಇಲ್ಲ. ಕಣ್ಣು ಇಲ್ಲ ಅಂದ್ರೆ ಏನ್ ಹೇಳೋದು ಒಬ್ಬ ವ್ಯಕ್ತಿಗೆ ನಾವು? ಅವನು ಅಂಧ ಅಂತ, ಬ್ಲೈಂಡ್. ಇಲ್ಲ ಅವನಿಗೆ ಕಿವಿ ಇಲ್ಲ ಅಂದ್ರೆ ನಾವು ಯಾರ ವ್ಯಕ್ತಿಗೆ ಏನ್ ಹೇಳ್ತೇವೆ? ಅವನು ಕಿವುಡ ಅಂತ ಹೇಳ್ತೀವಿ. ಭಗವಂತ ಒಬ್ಬ ವ್ಯಕ್ತಿಗೆ ಮಾತಾಡಕ್ ಬರೋದಿಲ್ಲ ಅಂದ್ರೆ ಏನಂತ ಹೇಳೋದು? ಅವ್ನು ಮೂಗ. ಸೊ ಈ ರೀತಿ ನಾವು ಅದು ಅವಹೇಳನ ಮಾಡೋದು ಒಂದು ರೀತಿ. ಕಣ್ಣು ಇಲ್ಲ, ಕಿವಿ ಇಲ್ಲ, ತಲೆ ಇಲ್ಲ. ಸೊ ಈ ರೀತಿ ಇದು ನಿರಾಕಾರ ಸ್ವರೂಪಿ ಇದು ವಾದ, ಅದು ಸರಿಯಲ್ಲ. ಒಂದು ಹೆಜ್ಜೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ, ಆದ್ರೆ ಅದನ್ನೇ ಪರಿಪೂರ್ಣ ಅಂತ ತಿಳ್ಕೊಂಡು, ಅದೇ ಅಂತಿಮ ಅಂತ ತಿಳ್ಕೊಂಡು ಅಲ್ಲಿ ಸಿಕ್ಕಿ ಬಿದ್ದವರು ಇಲ್ಲಿ ಬ್ರಹ್ಮದೇವರು ಅವ್ರನ್ನ ಖಂಡಿಸುತ್ತಿದ್ದಾರೆ. ಅವ್ರನ್ನ ನರಕ ಲೋಕದ ಯಾತ್ರಿಗಳು ಅಂತ ಕರೀತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ ಕೊನೆಗೆ? ಇಲ್ಲಿ ಒಬ್ಬ ಭಕ್ತನಿಗೆ ಕಾಣಿಸಿಕೊಂಡ ಭಗವಂತನ ನಿರ್ದಿಷ್ಟ ರೂಪವು ಭಕ್ತನು ಅಲೌಕಿಕ ಇಚ್ಛೆಯನ್ನು ಇಟ್ಟುಕೊಂಡಿದ್ದರೂ ಅದು ಲೌಕಿಕವಾದದಲ್ಲ, ಅಥವಾ ಅದು ನಿರಾಕಾರವಾದಿಗಳು ಮೂರ್ಖತೆಯಿಂದ ಭಾವಿಸುವಂತೆ ಭೌತಿಕ ಶಕ್ತಿಯ ಪ್ರಭಾವದಿಂದ ವ್ಯಕ್ತವಾದ ಅಲ್ಲ. ಭಗವಂತನ ದಿವ್ಯ ರೂಪಗಳನ್ನು ಭೌತ ಜಗತ್ತಿನ ಉತ್ಪನ್ನಗಳೆಂದು ಭಾವಿಸುವ ನಿರಾಕಾರವಾದಿಗಳಿಗೆ ನಿಶ್ಚಯವಾಗಿಯೂ ನರಕ ಪ್ರಾಪ್ತಿಯಾಗುವುದು. ಭಗವಂತನ ಭೌತಿಕ ರೂಪಗಳಲ್ಲ, ಭಗವಂತನದು ದಿವ್ಯ ರೂಪಗಳು. ಅದನ್ನು ಯಾರಾದರೂ ಭೌತ ಜಗತ್ತಿನ ಉತ್ಪನ್ನಗಳು ಅಂತ ತಿಳ್ಕೊಂಡ್ರೆ, ಭಾವಿಸಿದ್ರೆ ಅವರು ನರಕ ಪ್ರಾಪ್ತಿಯ ಪಡಿತಾರೆ ಅಂತ ಇಲ್ಲಿ ಬ್ರಹ್ಮದೇವರೇ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಸಾಕ್ಷಾತ್ಕಾರ, ಅವರ ತೀವ್ರ ತಪಸ್ಸೆ ಮಾಡಿದ್ಮೇಲೆ ಆ ಭಗವಂತನ ದಿವ್ಯ ರೂಪವನ್ನು ನೋಡ್ತಾ ಇದ್ದಾರೆ. ಸೊ ಅವ್ರು ನೋಡ್ತಾ ಅವರು ನಮಗೆ ಯಥಾರ್ಥ ಜ್ಞಾನವನ್ನು ಅವರು ತಿಳಿಸ್ಕೊಡ್ತಾ ಇದ್ದಾರೆ. 5ನೇದು, ಏತು ತ್ವದೀಯ ಚರಣಾಂಬುಜ ಕೋಶ ಗಂಧಂ ಜಿಗ್ರಂತಿ ಕರ್ಣ ವಿವರೈಃ ಶ್ರುತಿವಾತ ನೀತಂ ಭಕ್ತ್ಯಾ ಗೃಹೀತ ಚರಣ ಪರಯಾ ಚ ತೇಷಾಂ ನಾಪೈಶಿನಾಥ ಹೃದಯಾಂಬುರುಹಾತ್ ಸ್ವಪುಂಸಾಂ. ಓ ನನ್ನ ಪ್ರಭುವೆ, ವೇದಧ್ವನಿಯ ವಾಯುವಿನ ಮೂಲಕ ಕರ್ಣರಂಧ್ರಗಳನ್ನು ಪ್ರವೇಶಿಸತಕ್ಕ ನಿನ್ನ ಪಾದಕಮಲಗಳ ಸುವಾಸನೆಯನ್ನು ಆಘ್ರಾಣಿಸುವವರು ನಿನ್ನ ಭಕ್ತಿ ಸೇವೆಯನ್ನು ಕೈಗೊಳ್ಳುವರು. ಅವರಿಗೆ ನೀನು ಅವರ ಹೃದಯ ಕಮಲದಿಂದ ಎಂದೂ ದೂರನಾಗುವುದಿಲ್ಲ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶುದ್ಧ ಭಗವದ್ ಭಕ್ತನಿಗೆ ಭಗವಂತನ ಕಮಲಗಳಿಗಿಂತ ಆಚೆಯದು ಯಾವುದೂ ಇರುವುದಿಲ್ಲ. ಅಂತಹ ಭಕ್ತರು ಅದಕ್ಕಿಂತ ಹೆಚ್ಚಿನದೇನನ್ನೂ ಬಯಸುವುದಿಲ್ಲವೆಂದು ಭಗವಂತನು ತಿಳಿದಿರುತ್ತಾನೆ. ತು ಎಂಬ ಶಬ್ದವು ಈ ಸತ್ಯವನ್ನು ವಿಶೇಷವಾಗಿ ದೃಢಪಡಿಸುತ್ತದೆ. ಅದೂ ಅಲ್ಲದೆ ಭಗವಂತನು ಅಂತಹ ಶುದ್ಧ ಭಕ್ತರ ಹೃದಯ ಕಮಲಗಳಿಂದ ಅಗಲಿ ಹೋಗಲು ಇಚ್ಛಿಸುವುದಿಲ್ಲ. ಅದು ಶುದ್ಧ ಭಕ್ತರು ಮತ್ತು ದೇವೋತ್ತಮ ಪುರುಷರೊಳಗಿನ ದಿವ್ಯ ಸಂಬಂಧವಾಗಿರುತ್ತದೆ. ಭಗವಂತನು ಅಂತಹ ಶುದ್ಧ ಭಕ್ತರ ಹೃದಯದಿಂದ ತನ್ನನ್ನು ಬೇರೆ ಮಾಡಿಕೊಳ್ಳಲು
ಅಪೇಕ್ಷಿಸುವುದಿಲ್ಲ. ಆದ್ದರಿಂದ ಭಗವಂತನಿಗೆ ಅವರು ನಿರಾಕಾರವಾದಿಗಳಿಗಿಂತ ವಿಶೇಷವಾಗಿ ಹೆಚ್ಚಿನ ಪ್ರೀತಿಯರೆಂಬುದು ತಿಳಿದು ಬರುವುದು. ವೇದ ಪ್ರಮಾಣದ ಅಧಿಕೃತವಾದ ನೆಲೆಯುಳ್ಳ ಭಗವದ್ಭಕ್ತಿ ಸೇವೆಯಿಂದ ಶುದ್ಧ ಭಕ್ತರಿಗೆ ಭಗವಂತನೊಂದಿಗೆ ಸಂಬಂಧವು ವೃದ್ಧಿಯಾಗುವುದು. ಅಂತಹ ಶುದ್ಧ ಭಕ್ತರು ಲೌಕಿಕ ಭಾವ ಪ್ರಧಾನರಲ್ಲ, ವಾಸ್ತವಿಕ ಸತ್ಯನಿಷ್ಠರು. ಏಕೆಂದರೆ ಅವರ ಚಟುವಟಿಕೆಗಳು ವೇದ ಪ್ರಮಾಣಗಳ ಆಧಾರವುಳ್ಳವಾಗಿವೆ. ಅವರು ವೇದ ಸಾಹಿತ್ಯಗಳಲ್ಲಿ ಪ್ರಸ್ತಾವಿಸಿರುವ ಸತ್ಯ ಸಂಗತಿಗಳನ್ನು ಶ್ರವಣ ಮಾಡಿದವರು. ಪರಯಾ ಎಂಬ ಶಬ್ದವು ಬಹಳ ಮಹತ್ವವುಳ್ಳದಾಗಿದೆ. ಪರಾಭಕ್ತಿ ಅಥವಾ ಸಹಜವಾದ ಭಗವತ್ ಪ್ರೇಮವು ಭಗವಂತನೊಡನೆ ನಿಕಟವಾದ ಸಂಬಂಧದ ತಳಹದಿಯಾಗಿದೆ. ಭಗವಂತನೊಂದಿಗೆ ಈ ಅತ್ಯುನ್ನತ ಮಟ್ಟದ ಸಂಬಂಧವನ್ನು ಪಡೆಯಲು ಭಗವಂತನ ಪರಿಶುದ್ಧ ಹಾಗೂ ಆಮಿಶ್ರಿತ ಭಾವದ ಭಕ್ತರು ಪಠಿಸಿದ ಭಗವದ್ಗೀತೆ ಮತ್ತು ಭಾಗವತದಂತಹ ಪ್ರಾಮಾಣಿಕ ಮೂಲಗಳಿಂದ ಭಗವಂತನ ವಿಷಯವಾಗಿ ಅವನ ನಾಮ, ರೂಪ, ಗುಣ ಮುಂತಾದುದನ್ನು ಶ್ರವಣ ಮಾಡುವುದರಿಂದ ಸಾಧ್ಯವಾಗುವುದು. ಸೊ ಭಗವಂತನ ಈ ದಿವ್ಯ ರೂಪ, ಸೊ ಇದು ನಿರಾಕಾರವಾದಿಗಳಿಗೆ ಕಾಣಿಸೋದಿಲ್ಲ. ಸೊ ನಮಗೂ ಕೂಡ ಇವು ಕಾಣಿಸೋದಿಲ್ಲ, ನಾವು ಪ್ರಾರಂಭಿಕ ಭಕ್ತರು. ಆದರೆ ಶುದ್ಧ ಭಕ್ತರು, ಪರಮೋನ್ನತ ಭಕ್ತರು, ಮಹಾಭಾಗವತರು, ಪ್ರೇಮ ಭಕ್ತರು, ಸೊ ಇಲ್ಲಿ ಹೇಳೋದು, ಸೊ ಅಂತ ಪಡೆದವ್ರಿಗೆ ಅವರಿಗೆ ಸದಾ ಭಗವಂತನು ಕಾಣ್ತಾನೆ. ಅವರ ಹೃದಯ ಕಮಲದಿಂದ ದೂರವಾಗುವುದಿಲ್ಲ. ಸೊ ಒಂದು ಕಡೆ ನೋಡಕ್ಕೆ ಆಗೋದಿಲ್ಲ ಭಗವಂತನ ರೂಪದ ಬಗ್ಗೆ ನಮಗೆ ಊಹಾಪೋಹ, ಹೀಗಿರ್ಬೋದು, ಹಾಗಿರ್ಬೋದು, ಈಗ ಹಾಗೆ ಭಗವಂತನಿದ್ದಾನ ಇಲ್ವಾ. ಆದರೆ ಶುದ್ಧ ಭಕ್ತರಿಗೆ ಹೇಳ್ತಾ ಇರೋದು, ಅವರಿಗೆ ಭಗವಂತನು ಸದಾ ಕಾಣ್ತಾನೆ. ಪ್ರಾಯಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯತಿ. ಸದೈವ ಹೃದಯೇಶು ಸದೈವ. ಸೊ ಶುದ್ಧ ಭಕ್ತರು, ಸೊ ಅವರು ಭಗವಂತನು ಕೂಡ ಅವರನ್ನು ಬಿಡೋದಿಲ್ಲ, ಅವರು ಕೂಡ ಭಗವಂತನ ಬಿಡೋದು. ಅವರು ಭಗವಂತನ ಮರೆಯಕ್ಕೆ ಸಾಧ್ಯ ಇಲ್ಲ, ಭಗವಂತನು ಕೂಡ ಅವರ ಬಗ್ಗೆ ಮರೆಯಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದು ನಾವು ಪಡಿಬೇಕು ಅಂದ್ರೆ ಇದು ವಿಧಾನ ಇಲ್ಲಿ ಹೇಳ್ತಾ ಇದ್ದಾರೆ. ಪರಾಭಕ್ತಿ ಅಥವಾ ಸಹಜವಾದ ಭಗವತ್ ಪ್ರೇಮವು ಭಗವಂತನೊಡನೆ ನಿಕಟವಾದ ಸಂಬಂಧ ತಳಹದಿಯಾಗಿದೆ. ಭಗವಂತನೊಂದಿಗೆ ಈ ಅತ್ಯುನ್ನತ ಮಟ್ಟದ ಸಂಬಂಧವನ್ನು ಪಡೆಯಲು ಭಗವಂತನ ಪರಿಶುದ್ಧ ಹಾಗೂ ಆಮಿಶ್ರಿತ ಭಾವದ ಭಕ್ತರು ಪಠಿಸಿದ ಭಗವದ್ಗೀತೆ ಮತ್ತು ಭಾಗವತ ಪ್ರಾಮಾಣಿಕ ಮೂಲಗಳಿಂದ ಭಗವಂತನ ವಿಷಯವಾಗಿ ಅವನ ನಾಮ, ರೂಪ, ಗುಣ ಮುಂತಾದವನ್ನು ಶ್ರವಣ ಮಾಡುವುದರಿಂದ ಸಾಧ್ಯವಾಗುವುದು. ಎಸ್. ಸೊ ನಾವು ಹೀಗೆ ಮುಂದುವರಿಸಿದರೆ ಪ್ರಾಮಾಣಿಕವಾಗಿ ಈ ವಿಧಾನ, ಈ ಶ್ರವಣ ಮುಖ್ಯ ಪ್ರಕ್ರಿಯೆ, ಇದರ ಜೊತೆಗೆ ನವವಿಧ ಭಕ್ತಿ ಇದೆ. ಸೊ ಮಾಡ್ಕೊಂಡ್ರೆ ಈ ಹಂತಕ್ಕೆ ತಲುಪೋ ಒಂದು ಸಾಧ್ಯತೆ ಇರುತ್ತೆ. ಓಕೆ. ಸೊ ಇದಾದ್ಮೇಲೆ ಶುದ್ಧ ಬ್ರಹ್ಮದೇವರು ಇನ್ನ 5 ಶ್ಲೋಕಗಳು 6ರಿಂದ 10. ಸೊ ಹೀಗೆ ನಮ್ಮ ಸ್ಥಿತಿ, ಬದ್ಧ ಜೀವನದಲ್ಲಿ ನಮ್ಮ ಸ್ಥಿತಿ, ನಮ್ಮ ಇದ್ರ ಬಗ್ಗೆ ವಿವರಿಸ್ತಾರೆ. ಅದರ ಬಗ್ಗೆ ಅವ್ರ ಶೋಕವನ್ನು ವ್ಯಕ್ತಪಡಿಸ್ತಾರೆ, ಅವರ ಕರುಣಾಭಾವವನ್ನು ವ್ಯಕ್ತಪಡಿಸ್ತಾರೆ. ಸೊ ಇದು ಓದೋಣ ಈಗ ಸೆಕೆಂಡ್ ಪಾರ್ಟ್. ಇದರಲ್ಲಿ ಫಸ್ಟ್ 5 ಶ್ಲೋಕ ಒಂದು ಪಾರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 6ರಿಂದ 10 ಇನ್ನೊಂದು ಪಾರ್ಟ್ ಅಂತ ಹೇಳ್ಬೋದು. ತಾವದ್ ಭಯಂ ದ್ರವಿಣ ದೇಹ ಸುಹೃನ್ ನಿಮಿತ್ತಂ ಶೋಕ ಸ್ಪ್ರಿಯಾ ಪರಿಭವೋ ವಿಪುಲಶ್ಚ ಲೋಭಃ ತಾವನ್ ಮಮೇತಿ ಅಸದ್ ಅವಗ್ರಹ ಆರ್ತಿ ಮೂಲಂ ಯಾವನ್ನತೆ ಅಂಗ್ರಿಂ ಅಭಯಂ ಪ್ರವೃಣೀತ ಲೋಕಃ. ಓ ನನ್ನ ಪ್ರಭುವೆ, ಲೋಕದ ಜನರು ಎಲ್ಲ ಭೌತಿಕ ವ್ಯಾಕುಲಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಅವರು ಯಾವಾಗಲೂ ಭಯಗ್ರಸ್ತರು. ಅವರು ಯಾವಾಗಲೂ ತಮ್ಮ ಧನ, ಶರೀರ ಮತ್ತು ಸ್ನೇಹಿತರನ್ನು ರಕ್ಷಿಸಲು ಪ್ರಯತ್ನಿಸುವರು. ಅವರು ವ್ಯಸನಗಳಿಂದ, ನ್ಯಾಯಬಾಹಿರ ಇಚ್ಛೆಗಳಿಂದ ಮತ್ತು ಪರಿಕರಗಳಿಂದ ತುಂಬಿಕೊಂಡಿರುತ್ತಾರೆ. ಅವರು ತಮ್ಮ ಹೊಣೆಗಾರಿಕೆಗಳನ್ನು ಕೃಪಣತೆಯಿಂದ ನನ್ನದು ಎಂಬ ನಶ್ವರ ಕಲ್ಪನೆಗಳ ಮೇಲೆ ಆಧರಿಸಿರುತ್ತಾರೆ. ಎಲ್ಲಿಯವರೆಗೆ ಅವರು ನಿನ್ನ ಸುರಕ್ಷಿತ ಪಾದಕಮಲಗಳ ಆಶ್ರಯವನ್ನು ಪಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅವರು ಅಂತಹ ವ್ಯಾಕುಲಗಳಿಂದ ತುಂಬಿರುತ್ತಾರೆ. ಸೊ ಇದರ ಭಾವಾರ್ಥ ಯಾರಾದರೂ ಓದಿ. ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಭಾವಾರ್ಥ: ಒಬ್ಬನು ಕುಟುಂಬ ವಿಷಯಗಳ ಯೋಚನೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಎನ್ನೋಣ. ಅವನು ಹೇಗೆ ತಾನೇ ಸದಾ ಭಗವಂತನ ನಾಮ, ಕೀರ್ತಿ, ಗುಣ ಮುಂತಾದವನ್ನು ಕುರಿತು ಯೋಚಿಸಲು ಸಾಧ್ಯ ಎಂದು ಯಾರಾದರೂ ಪ್ರಶ್ನಿಸಬಹುದು.
ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ಯೋಚನೆಗಳಿಂದ ತುಂಬಿರುತ್ತಾನೆ. ಏನೆಂದರೆ ತನ್ನ ಕುಟುಂಬ ಪೋಷಣೆ ಹೇಗೆ ಆದೀತು, ತನ್ನ ಸಂಪತ್ತಿನ ರಕ್ಷಣೆ ಹೇಗೆ, ತನ್ನ ಸ್ನೇಹಿತರ ಮತ್ತು ಮಿತ್ರರು ಕೂಡ ಹೇಗೆ ಮುಂದುವರಿಯಬೇಕು ಇತ್ಯಾದಿಯಾಗಿ. ಹೀಗೆ ಅವನು ತನ್ನ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಯತ್ನಿಸುತ್ತಾ ಯಾವಾಗಲೂ ಭಯದಿಂದಲೂ ಶೋಕದಿಂದಲೂ ಕೂಡಿರುತ್ತಾನೆ. ಈ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಬ್ರಹ್ಮನು ಹೇಳಿದ ಈ ಮಾತು ಬಹಳ ಸಮರ್ಪಕವಾಗಿದೆ. ಭಗವಂತನ ಶುದ್ಧ ಭಕ್ತನು ಎಂದಿಗೂ ತಾನು ತನ್ನ ಮನೆಯ ಒಡೆಯನೆಂದು ಭಾವಿಸುವುದಿಲ್ಲ. ಅವನು ತನ್ನ ಪ್ರತಿಯೊಂದನ್ನು ಭಗವಂತನ ಪರಮ ನಿಯಂತ್ರಣಕ್ಕೆ ಅಧೀನಗೊಳಿಸುತ್ತಾನೆ. ಆದುದರಿಂದ ಅವನಿಗೆ ತನ್ನ ಕುಟುಂಬದ ಪೋಷಣೆಯ ಅಥವಾ ಕುಟುಂಬದ ಹಿತರಕ್ಷಣೆಯ ಭಯವಿರುವುದಿಲ್ಲ. ಈ ಬಗೆಯ ಶರಣಾಗತಿಯ ನಿಮಿತ್ತ ಅವನಿಗೆ ಮುಂದೆ ಸಂಪತ್ತಿನ ಕಡೆಗೆ ಆಕರ್ಷಣೆ ಏನೂ ಇರುವುದಿಲ್ಲ. ಒಂದು ವೇಳೆ ಸಂಪತ್ತಿನ ಕಡೆಗೆ ಆಕರ್ಷಣೆ ಇದ್ದರೂ ಅದು ಇಂದ್ರಿಯ ಸುಖೋಪಭೋಗಕ್ಕಾಗಿ ಅಲ್ಲ, ಅದು ಭಗವತ್ ಸೇವೆಗಾಗಿ ಇರುತ್ತದೆ. ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆಯೇ ಒಬ್ಬ ಶುದ್ಧ ಭಕ್ತನು ಸಂಪತ್ತಿನ ಶೇಖರಣೆಯತ್ತ ಆಕರ್ಷಿತನಾಗಬಹುದು. ಆದರೆ ವ್ಯತ್ಯಾಸವಿಷ್ಟೇ, ಒಬ್ಬ ಭಕ್ತನು ಭಗವಂತನ ಸೇವೆಗಾಗಿ ಧನ ಸಂಪಾದನೆ ಮಾಡುವನು. ಸಾಮಾನ್ಯ ಮನುಷ್ಯನಾದರೂ ತನ್ನ ಇಂದ್ರಿಯಗಳ ಸುಖೋಪಭೋಗಕ್ಕಾಗಿ ಧನಾರ್ಜನೆ ಮಾಡುವನು. ಆದುದರಿಂದ ಒಬ್ಬ ಭಕ್ತನು ಮಾಡುವ ಧನಾರ್ಜನೆಯು ಪ್ರಾಪಂಚಿಕ ಮನುಷ್ಯನಿಗೆ ಆಗುವ ಹಾಗೆ ಕ್ಲೇಶಕ್ಕೆ ಕಾರಣವಾಗುವುದಿಲ್ಲ. ಅದಲ್ಲದೆ ಪರಿಶುದ್ಧನಾದ ಭಕ್ತನು ಭಗವಂತನ ಸೇವೆಯನ್ನು ಮಾಡುವ ಭಾವನೆಯಿಂದ ಪ್ರತಿಯೊಂದನ್ನು ಸ್ವೀಕರಿಸುವುದರಿಂದ ಧನಾರ್ಜನೆಯ ವಿಷದ ಹಲ್ಲುಗಳು ಕೀಳಲ್ಪಟ್ಟಿರುತ್ತವೆ. ಒಂದು ಹಾವಿನ ವಿಷದ ಹಲ್ಲನ್ನು ತೆಗೆದಿದ್ದರೆ ಅದು ಒಬ್ಬ ಮನುಷ್ಯನಲ್ಲಿ ಕಚ್ಚಿದಲ್ಲಿ ಮಾರಕ ಪರಿಣಾಮವಾಗುವುದಿಲ್ಲ. ಹಾಗೆಯೇ ಭಗವಂತನಿಗೋಸ್ಕರ ಸಂಗ್ರಹಿಸಿದ ಧನಕ್ಕೆ ವಿಷದ ಹಲ್ಲುಗಳು ಇರುವುದಿಲ್ಲ ಮತ್ತು ಅದರಿಂದ ಮಾರಕ ಪರಿಣಾಮವೂ ಇಲ್ಲ. ಒಬ್ಬ ಶುದ್ಧ ಭಕ್ತನು ಸಾಮಾನ್ಯ ಮನುಷ್ಯನ ಹಾಗೆಯೇ ಜಗತ್ತಿನಲ್ಲಿದ್ದರೂ ಲೌಕಿಕ ವ್ಯವಹಾರಗಳಲ್ಲಿ ಸಿಕ್ಕಿ ಬೀಳುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಒಂದು ಹಾವಿನ ಇದು ಹೇಳ್ತಾ ಇದ್ದಾರೆ, ವಿಷಹಾವು. ವಿಷಹಾವು ಅಂದ್ರೆ ವಿಷದ ಹಲ್ಲು ಇದೆ. ಸೊ ಹಾಗೆ ಆಕ್ಚುಲಿ ಈ ಭೌತಿಕ ಇದು ಧನ ಹಾಗೆ ಒಂದು ರೀತಿಯಲ್ಲಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪರತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವನ ವಿಧೀಯತೆ. ಆ ರೀತಿ ಕೂಡ ಕೃಷ್ಣ ಹೇಳಿದ್ದಾರೆ ಗೀತೆಯನ್ನು ಕೂಡ. ಐಶ್ವರ್ಯ, ಭೋಗ, ಇದು ನಮ್ಮನ್ನು ವ್ಯವಸಾಯಾತ್ಮಿಕ ಬುದ್ಧಿ, ಒಂದೇ ಬುದ್ಧಿ, ಸ್ಥಿರ ಬುದ್ಧಿ ಭಗವಂತನ ಮೇಲೆ ಇರ್ಲಿಕ್ಕೆ ಬಿಡೋದಿಲ್ಲ ಇದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಐಶ್ವರ್ಯವನ್ನು ನಾವು ಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ಸೊ ಕೃಷ್ಣನಿಗೋಸ್ಕರ ಅಂತ ನಾವು ಆ ಭಾವನೆಯನ್ನು ಪಡ್ಕೊಂಡ್ರೆ, ಕೃಷ್ಣ ಕೃಪೆಯಿಂದ ಆತರ ಬೆಳೆಸ್ಕೊಂಡು ಆತರ ಮಾಡಿದ್ರೆ ಹೇಳ್ತಾ ಇದ್ದಾರೆ ಅದರಿಂದ ನಮಗೇನು ನಮಗೆ ಅದರ ಪ್ರಭಾವ ಬೀರೋದಿಲ್ಲ. ಹೇಗೆ ಅಂದ್ರೆ ಒಂದು ವಿಷದ ಹಾವಿನ ಇದನ್ನು ಕಿತ್ಬಿಟ್ರೆ, ಅದು ವಿಷವನ್ನು ತೆಗೆದುಬಿಟ್ರೆ ಹಾವಿಂದ ಏನ್ ಭಯ ಇದೆ? ಏನು ಭಯ ಇಲ್ಲ, ಅದೊಂದು ಆಟದ ಸಾಮಾನು ಅಷ್ಟೇ. ಸೊ ಆ ರೀತಿ ಇಲ್ಲಿ ಹೇಳೋದ್ರಲ್ಲಿ ಧನವನ್ನು ಕೂಡ ನಾವು ಕೃಷ್ಣ ಇದಕ್ಕೆ ತೊಡಗಿಸ್ಬೇಕು, ಭಗವಂತನ ಸೇವೆಗೆ ತೊಡಗಿಸ್ಬೇಕು. ಸೊ ಆ ರೀತಿ ನಾವು ಮನೋಭಾವ ಬೆಳೆಸ್ಕೊಂಡ್ರೆ ಹೇಳ್ತಾರೆ ಆಗ ನಮ್ಗೆ ಭಯ ಇಲ್ಲ. ಇಲ್ಲಂದ್ರೆ ಭಯ ಈ ಜಗತ್ತಿನಲ್ಲಿ ಇದ್ರೂ ಭಯ, ಇಲ್ಲಿದ್ರು ಭಯ. ಜಗತ್ತು ಹಾಗೆ, ಪ್ರಪಂಚ ಹಾಗೆ, ದ್ವಂದ್ವ ಜಗತ್ತು. ಇಲ್ಲಿ ಏನಿದ್ರು ಭಯನೇ, ಭಯ ಭಯ ಭಯ, ಹೆಜ್ಜೆ ಹೆಜ್ಜೆಗೆ ಭಯನೇ ನಮಗೆ. ಓಕೆ, ಕಾಮಕೃಷ್ಣ ಕರ್ಮಾರ್ಪಣಂ ಅಂತಾನು ಹೇಳ್ತಾರೆ. ಕಾಮ ಭೌತಿಕ ಇಚ್ಛೆ ಇದೆ, ಆ ಭೌತಿಕ ಇತರ ಧನ ಸಂಗ್ರಹ ಮಾಡೋ ಇಚ್ಛೆ ಇದೆ, ಅದನ್ನ ಕೃಷ್ಣನಿಗೋಸ್ಕರ, ಕೃಷ್ಣ ಕರ್ಮ, ಕೃಷ್ಣನಿಗೆ ಅರ್ಪಿಸೋ ಇದನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಹೀಗೆ ಮುಂದುವರಿಯುತ್ತೆ ನಮ್ಮ ಬದ್ಧ ಜೀವನದಲ್ಲಿ ನಮ್ಮ ಸ್ಥಿತಿ. ಬ್ರಹ್ಮದೇವರಿನ್ನ ಹೇಳ್ತಾ ಇದ್ದಾರೆ, ದೈವೇನ ತೇ ಹತದಿಯೋ ಭವತ ಪ್ರಸಂಗಾತ್ ಸರ್ವಾ ಶುಭೋಪಶಮನಾತ್ ವಿಮುಖೇಂದ್ರಿಯಾಯೇ ಕುರ್ವಂತಿ ಕಾಮ ಸುಖಲೇಶ ಲವಾಯ ದೀನ ಲೋಭಾಭಿಭೂತ ಮನಸ್ಸೋ ಕುಶಲಾನಿ ಶಶ್ವತ್. ಅರ್ಥ ಹೀಗಿದೆ, ಓ ನನ್ನ ಪ್ರಭುವೆ, ನಿನ್ನ ದಿವ್ಯ ಕಾರ್ಯಗಳ ವಿಷಯವಾಗಿ ಕೀರ್ತನ ಶ್ರವಣಗಳೆಂಬ ಸರ್ವಮಂಗಳಕರ ಆಚರಣೆಗಳನ್ನು ಮಾಡದಿರುವ ವ್ಯಕ್ತಿಗಳು ನಿಜವಾಗಿಯೂ ದುರದೃಷ್ಟಶಾಲಿಗಳು ಮತ್ತು ಸದ್ಬುದ್ಧಿಹೀನರು ಆಗಿರುತ್ತಾರೆ. ಅವರು ತೀರ ಕ್ಷಣಿಕವಾಗಿ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ಅಮಂಗಳಕರವಾದ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ.
ಇನ್ಯಾರಾದ್ರೂ ಒಬ್ರು ಓದ್ರಿ ಶ್ಲೋಕ ಭಾವಾರ್ಥ. ಹರೇ ಕೃಷ್ಣ ಪ್ರಭು. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮುಂದಿನ ಪ್ರಶ್ನೆ ಇದು: ಭಗವಂತನ ಮಹಿಮೆಗಳು ಮತ್ತು ಲೀಲೆಗಳು ಭೌತಿಕ ಅಸ್ತಿತ್ವದ ದುಃಖ ದುಮ್ಮಾನಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ತರಬಲ್ಲವು. ಅವುಗಳನ್ನು ಶ್ರವಣ ಮಾಡುವ ಮತ್ತು ಕೀರ್ತಿಸುವ ಅಷ್ಟೊಂದು ಮಂಗಳಕರವಾದ ಕಾರ್ಯಗಳಿಗೆ ವಿರುದ್ಧವಾಗಿ ಜನರು ಏಕೆ ವರ್ತಿಸುತ್ತಾರೆ? ಈ ಪ್ರಶ್ನೆಗೆ ಒಂದೇ ಉತ್ತರವಿದೆ: ಅವರು ದುರಾದೃಷ್ಟವಂತರು. ಏಕೆಂದರೆ ಅವರು ಕೇವಲ ಇಂದ್ರಿಯ ಸುಖಕ್ಕಾಗಿ ಮಾಡಿದ ದ್ರೋಹ ಕಾರ್ಯಗಳ ನಿಮಿತ್ತ ಪ್ರಕೃತಿಗೆ ಮೀರಿದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಭಗವಂತನ ಶುದ್ಧ ಭಕ್ತರು ಹೇಗಿದ್ದರೂ ಅಂತಹ ದುರಾದೃಷ್ಟ ವ್ಯಕ್ತಿಗಳ ಮೇಲೆ ಕನಿಕರ ತಾಳುವರು. ಒಂದು ಬಗೆಯ ಧಾರ್ಮಿಕ ಪ್ರಚಾರದ ಸ್ಫೂರ್ತಿಯಿಂದ ಅವರನ್ನು ಭಕ್ತಿ ಸೇವೆಯ ಪದಕ್ಕೆ ಬರುವಂತೆ ಮನವೊಲಿಸಲು ಪ್ರಯತ್ನಿಸುವರು. ಅಂತಹ ದುರಾದೃಷ್ಟಶಾಲಿ ಮನುಷ್ಯರು ಶುದ್ಧ ಭಕ್ತರ ಅನುಗ್ರಹದಿಂದ ಮಾತ್ರವೇ ದಿವ್ಯ ಸೇವೆಯ ಮಟ್ಟಕ್ಕೆ ಏರಲು ಸಾಧ್ಯ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಷುತ್ ತ್ರಿಧಾತುಭಿರ್ ಇಮಾ ಮುಹುರ್ ಅರ್ಧ್ಯಮಾನ ಶೀತೋಷ್ಣವಾತ ವರ್ಷೈರ್ ಇತರೇತರಾಚ ಕಾಮಾಗ್ನಿನ ಅಚ್ಯುತರುಷ ಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮ ಸೀದತೆ ಮೇ. ಸೊ ಇನ್ನ ಮುಂದುವರಿಸ್ತಾ ಇದ್ದಾರೆ ಅವರು ಬ್ರಹ್ಮದೇವರು. ಎಲೆ ಮಹಾ ಕಾರ್ಯಕರ್ತನಾದ ನನ್ನ ಪ್ರಭುವೇ, ಈ ಎಲ್ಲ ಬಡ ಜೀವಿಗಳು ಯಾವಾಗಲೂ ಹಸಿವು, ಬಾಯಾರಿಕೆ, ಅತಿಯಾದ ಶೀತ ಬಾಧೆ, ಕಫ, ಪಿತ್ತಗಳಿಂದಲೂ, ಕೆಮ್ಮನ್ನುಂಟು ಮಾಡುವ ಚಳಿಗಾಲ, ಕಡು ಬೇಸಗೆ, ಮಳೆ ಮತ್ತು ಇತರ ಅನೇಕ ಕ್ಷೋಭಕಾರಿ ವಿಷಯಗಳಿಂದಲೂ ಪೀಡಿತರಾಗಿರುತ್ತಾರೆ. ಅದಲ್ಲದೆ ಪ್ರಬಲವಾದ ಲೈಂಗಿಕ ಒತ್ತಡಗಳಿಂದಲೂ ನಿರಂತರವಾದ ಕೋಪದಿಂದಲೂ ಮಿತಿ ಮೀರಿರುತ್ತಾರೆ. ಅವರಿಗಾಗಿ ನಾನು ಕನಿಕರ ಪಡುತ್ತೇನೆ ಮತ್ತು ಬಹಳ ವಿಷಾದಿಸುತ್ತೇನೆ. ಸೊ ಇದು ಉನ್ನತ ಭಕ್ತರ ಸ್ಥಿತಿ. ಅವರು ನಮ್ಮ ಮೇಲೆ ಅವರಿಗೆ ಕನಿಕರ ಇದೆ, ಅವರಿಗೆ ವಿಷಾದ ಇದೆ ಅವರಿಗೆ ನಮ್ಮ ಮೇಲೆ. ಹಾಗಾಗಿ ಅವರು ನಮಗೆ ಈ ರೀತಿ ಅವರು ಈ ಜ್ಞಾನವನ್ನು ಕೊಡ್ತಾರೆ, ನಮಗೆ ಬೋಧಿಸುತ್ತಾರೆ. ಸೊ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ. ಭಾವಾರ್ಥ ಓದಿ. ಇನ್ನೊಬ್ರು ಯಾರು ಓದಿ. ಓದಿ ಮಾತಾಜಿ. ಭಾವಾರ್ಥ. ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮನಂತಹ ಶುದ್ಧ ಭಕ್ತನು ಮತ್ತು ಅವನ ಶಿಷ್ಯ ಪರಂಪರೆಯ ವ್ಯಕ್ತಿಗಳು ದೇಹಕ್ಕೂ ಮನಸ್ಸಿಗೂ ಸಂಬಂಧಿಸುವ ಮತ್ತು ಭೌತ ಪ್ರಕೃತಿಯನ್ನೇ ವಿಚ್ಛಿದ್ರಗೊಳಿಸುವ ಹಾಗೂ ಇನ್ನೂ ಅನೇಕ ವಿಧದ ಭೌತಿಕ ವಿಪತ್ತುಗಳನ್ನ ಉಂಟು ಮಾಡುವ ತ್ರಿವಿಧ ಕ್ಲೇಶಗಳ ಆಕ್ರಮಣವನ್ನ ಅನುಭವಿಸುವ ಬದ್ಧಾತ್ಮರ ಸಂಕಷ್ಟಗಳನ್ನ ನೋಡಿ ಸದಾ ವ್ಯಸನ ಪಡುವರು. ಅಂತಹ ಕಷ್ಟಗಳ ಪರಿಹಾರಕ್ಕೆ ಸೂಕ್ತ ಕ್ರಮಗಳನ್ನರಿಯದೆ ಕಷ್ಟಾನುಭವಿಗಳಲ್ಲಿ ಕೆಲವು ವೇಳೆ ತಾವೇ ಜನನಾಯಕರೆಂದು ತೋರಿಸಿಕೊಳ್ಳುವರು. ಅಂತವರ ತೋರಿಕೆಯ ನಾಯಕತ್ವದ ಅಧೀನದಲ್ಲಿ ಅವರ ದುರಾದೃಷ್ಟ ಅನುಯಾಯಿಗಳು ಇನ್ನಷ್ಟು ಅನಾನುಕೂಲತೆಗಳಿಗೆ ಗುರಿಯಾಗುವರು. ಇದು ಒಬ್ಬ ಕುರುಡನ ಮಾರ್ಗದರ್ಶನದಲ್ಲಿ ಇನ್ನೊಬ್ಬ ಕುರುಡನು ಬಂದು ಹೊಂಡಕ್ಕೆ ಬೀಳುವಂತಿದೆ. ಆದುದರಿಂದ ಭಗವದ್ಭಕ್ತರು ಅವರ ಮೇಲೆ ಕನಿಕರಗೊಂಡು ಅವರಿಗೆ ಸರಿಯಾದ ದಾರಿಯನ್ನ ಕಲಿಸಿಕೊಡದಿದ್ದರೆ ಅವರ ಜೀವನಗಳು ನಿರಾಶಾದಾಯಕವಾದ ಸೋಲುಗಳಾಗುವವು. ಕಿಡಿಗೇಡಿಗಳಾದ ಭೌತಿಕ ಇಂದ್ರಿಯ ಸುಖಾನುಭವಿಗಳನ್ನು ಉದ್ಧರಿಸುವ ಹೊಣೆಗಾರಿಕೆಯನ್ನ ಸ್ವಯಂ ಪ್ರೇರಣೆಯಿಂದಲೇ ಕೈಗೊಳ್ಳುವ ಭಗವದ್ಭಕ್ತರು ಭಗವಂತನಿಗೆ ಬ್ರಹ್ಮನಷ್ಟೇ ವಿಶ್ವಾಸ ಪಾತ್ರರಾಗಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇದು ನಮಗೆ ಅವಕಾಶ ಭಗವಂತನ ತೃಪ್ತಿಪಡಿಸೋದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಿದು? ತಿಳಿಗೇಡಿಗಳಾದ ಭೌತಿಕ ಇಂದ್ರಿಯ ಸುಖಾನುಭವಿಗಳನ್ನು ಉದ್ಧರಿಸುವ ಹೊಣೆಗಾರಿಕೆಯನ್ನು ಸ್ವಯಂ ಪ್ರೇರಣೆಯಿಂದಲೇ ಕೈಗೆತ್ತಿಕೊಳ್ಳುವ ಭಗವತ್ ಭಕ್ತರು ಭಗವಂತನಿಗೆ ಬ್ರಹ್ಮನಷ್ಟೇ ವಿಶ್ವಾಸ ಪಾತ್ರರಾಗಿರುತ್ತಾರೆ. ಸೊ ಆಚಾರ್ಯರು, ಡೆಫಿನೆಟ್ಲಿ ಆಚಾರ್ಯರು ಅವರು ಭಗವಂತನಿಗೆ ಅತಿ ಪ್ರಿಯರು. ಸೊ ಅವರ ಆದೇಶದ ಮೇಲೆ ನಾವು ಕೂಡ ಪ್ರಯತ್ನ ಪಟ್ರೆ ಸೊ ನಾವು ಕೂಡ ಪ್ರಿಯರಾಗಬಹುದು ಭಗವಂತನಿಗೆ. ಸೊ ಇದು ಸುಲಭ ರೀತಿ ಭಗವಂತನಿಗೆ ನಾವು ಪ್ರಿಯವಾಗೋದು. ಇಲ್ಲ ಅಂದ್ರೆ ಭೌತಿಕ ಜಗತ್ತು ಇಲ್ಲಿ ಹೇಳಿದಾಗ ಇಲ್ಲಿ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಕ್ಲೇಶಗಳು. ಸೊ ಎಲ್ಲರೂ ಕೂಡ ಇದರಲ್ಲೇ ಇದ್ದಾರೆ. ನಾವು ಸೇರಿದಂತೆ ಇದರಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ಇದರಲ್ಲಿ ಈ ಕ್ಲೇಶಗಳು. ಆ ಪ್ರಾರ್ಥನೆ ಇದೆ ಅಲ್ಲ, ಭಜಹುರೇ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೆ. ಸೊ ಅದರಲ್ಲಿ ಹೇಳ್ತಾರೆ, ಅದರಲ್ಲಿ ಕೂಡ ಹೀಗೆ
ಈ ಭೌತಿಕ ಸುಖ ಕ್ಷಣಿಕ ಸುಖ. ಸೊ ಅದಕ್ಕೋಸ್ಕರ ನಾವು ಅಷ್ಟು ಶ್ರಮಿಸ್ತೇವೆ. ನಾವು ಶೀತ ಆತಪ ಬಾತ ಬರೀಶನ ಏನದು ಆ ಪ್ರಾರ್ಥನೆ, ಅದು ತುಂಬಾ ಈ ರೀತಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಭೌತಿಕ ಸುಖ ಇಂದ್ರಿಯ ಸುಖಕ್ಕೋಸ್ಕರ. ಆದರೆ ಇಲ್ಲ, ಇಂದ್ರಿಯ ಸುಖ ಇಲ್ಲ. ಭೌತಿಕ ಜಗತ್ತು ಅಂದ್ರೆ ಇದು ಕಷ್ಟಗಳೇ ಭೌತಿಕ ಜಗತ್ತು. ಶೀತ ಆತಪ ಬಾತ ಬರೀಶನ. ಆಮೇಲೆ ಏನದು, ಏನ್ ಯಾರಿಗ ಗೊತ್ತಾದ್ರು ಪ್ರಾರ್ಥನೆ? ಸೊ ಒಂದ್ ರೀತಿ ಅದೇ ಇದೆ ವಿವರಣೆ ಇಲ್ಲಿ ಕೊಡ್ತಾ ಇರೋದು. ಕಮಲ ದಲ ಜಲ ಜೀವನ ಟಲಮಲ. ಎನಿ ಟೈಮ್ ನಮ್ಮ ಜೀವನ ಮುಗಿದೋಗ್ಬೋದು. ಕಮಲ ದಲ ಜಲ, ಕಮಲದ ಮೇಲೆ ಇರುವ ಹನಿ, ಅದು ನೀರು ಸ್ವಲ್ಪ ಗಾಳಿ ಬಂದ್ರೆ ಬಿದ್ದೋಗುತ್ತೆ. ಸೊ ಹಾಗೆ ನಮ್ಮ ಜೀವ ಕೂಡ, ನಮ್ಮ ಜನ್ಮನೂ ಹಾಗೆ, ಮರಣ ಯಾವ ಸಮಯದಲ್ಲೂ ಬರ್ಬೋದು. ಸೊ ಶೀತ ಆತಪ ಬಾತ ಬರೀಶನ ಏನಾಗ ಜಾಗಿರಿ. ಸೊ ದಿನ ರಾತ್ರಿ ನಾವು ಆ ರೀತಿ ಇದು ಈ ಭೌತಿಕ ಇದರ ಕ್ಲೇಶಗಳಲ್ಲಿ ಗುರಿಯಾಗಿದ್ದೇವೆ ನಾವು. ಆಮೇಲೆ ಏದನ ಯೌವನ ಪುತ್ರ ಪರಿಜನ ಇತಕ್ಕೆ ಆಚೆ ಪರತೀತಿ. ಸೊ ಇದೆಲ್ಲ ನಮ್ಗೆ ರಕ್ಷಣೆ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ. ಇದು ಭ್ರಮೆ ಅಷ್ಟೇ. ಯಾವುದು ಕೂಡ ರಕ್ಷಣೆ ಇಲ್ಲ ನಮ್ಗೆ. ಭಗವಂತನೊಂದೇ ಒಬ್ಬನೇ ರಕ್ಷಣೆ, ಅವನ ಪಾದಗಳು ಒಂದೇ ರಕ್ಷಣೆ ನಮ್ಗೆ. ಆದ್ರೆ ಭೌತಿಕ ಜಗತ್ತು ಭಗವಂತನ ಬಹಿರಂಗ ಶಕ್ತಿ ನಮ್ಗೆ ಆ ರೀತಿ ರಕ್ಷಣೆ ಇದೆ ಅನ್ಸೋ ರೀತಿ ಮಾಡುತ್ತೆ. ಇಲ್ಲ, ನಮಗಿಲ್ಲ. ನಮಗೆ ಆಮೇಲೆ ಇಲ್ಲಿ ಕಷ್ಟಾನುಭವಿಗಳಲ್ಲಿ ಕೆಲವು ವೇಳೆ ತಾವೇ ಜನನಾಯಕರೆಂದು ತೋರಿಸಿಕೊಳ್ಳುವರು. ಅಂತಹವರ ತೋರಿಕೆಯ ನಾಯಕತ್ವದ ಅಧೀನದಲ್ಲಿ ಅವರು ದುರದೃಷ್ಟ ಅನುಯಾಯಿಗಳು ಇನ್ನಷ್ಟು ಅನನುಕೂಲತೆಗಳಿಗೆ ಗುರಿಯಾಗುವರು. ಇದು ಒಬ್ಬ ಕುರುಡನ ಮಾರ್ಗದರ್ಶನದಲ್ಲಿ ಇನ್ನೊಬ್ಬ ಕುರುಡನು ಒಂದು ಹೊಂಡಕ್ಕೆ ಬೀಳುವಂತಿದೆ. ಸೊ ಇದೆಲ್ಲದಕ್ಕೂ ಒಂದೇ ಪರಿಹಾರ, ಭಗವಂತನ ಭಕ್ತಿ ಸೇವೆ. ಭಗವಂತನ ಭಕ್ತಿ ಸೇವೆ ಬಿಟ್ಟು ಬೇರೆ ಯಾವ ಪರಿಹಾರ, ಯಾವ ಸರ್ಕಾರ, ಯಾವ ನಾಯಕರು ಯಾರು ಏನ್ ಹೇಳಿದ್ರು ಅದು ಪರಿಹಾರ ಅಲ್ಲ. ಅದು ಇನ್ನೊಬ್ಬ ಅಂಧನನ್ನು ಕರೆದುಕೊಂಡು ಹೋಗುವ ಹಾಗೆ ಹೋಗಿ ಎಲ್ಲೋ ಒಂದು ಗುಂಡಿಯಲ್ಲಿ ಬೀಳಲೇಬೇಕು. ಭೌತಿಕ ಜಗತ್ತಿನಲ್ಲಿ ಬಹಳ ಗುಂಡಿಗಳಿದೆ. ಸೊ ಹಾಗೆ ಬೀಳಲೇಬೇಕು. ಸೊ ಈ ನಾಯಕರು, ಈ ಸರ್ಕಾರ ನಮ್ಮನ್ನು ಅಂಧಕಾರದಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಸೊ ಅಂತ ಇಲ್ಲಿ ಸ್ಪಷ್ಟವಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಎಲ್ಲ ಬಡ ಜೀವಿಗಳು ಯಾವಾಗಲೂ ಹಸಿವು, ಬಾಯಾರಿಕೆ, ಅತಿಯಾದ ಶೀತ ಬಾಧೆ, ಕಫ ಪಿತ್ತಗಳಿಂದಲೂ, ಕೆಮ್ಮನ್ನುಂಟು ಮಾಡುವ ಚಳಿಗಾಲ, ಕಡು ಬೇಸಿಗೆ, ಮಳೆ ಮತ್ತು ಇತರ ಅನೇಕ ಕ್ಷೋಭಕಾರಿ ವಿಷಯಗಳಿಂದಲೂ ಪೀಡಿತರಾಗಿರುತ್ತಾರೆ. ಅದಲ್ಲದೆ ಪ್ರಬಲವಾದ ಲೈಂಗಿಕ ಒತ್ತಡಗಳಿಂದಲೂ, ನಿರಂತರವಾದ ಕೋಪದಿಂದ ಮಿತಿ ಮೀರಿರುತ್ತಾರೆ. ಅವರಿಗಾಗಿ ನಾನು ಕನಿಕರ ಪಡುತ್ತೇನೆ ಮತ್ತು ಬಹಳ ವಿಷಾದಿಸುತ್ತೇನೆ. ಒಂಬತ್ತನೇ ಶ್ಲೋಕ. ಯಾವತ್ ಪೃಥಕ್ತ್ವಮಿದಂ ಆತ್ಮನ ಇಂದ್ರಿಯಾರ್ಥ ಮಾಯಾ ಬಲಂ ಭಗವತೋ ಜನ ಈಶ ಪಶ್ಯೇತ್ ತಾವನ್ನ ಸಂಸ್ಕೃತಿರ್ ಅಸೌ ಪ್ರತಿಶಂಕ್ರಮೇತ ವ್ಯರ್ಥಾಪಿ ದುಃಖ ನಿವಹಂ ವಹತಿ ಕ್ರಿಯಾರ್ಥ. ಓ ನನ್ನ ಪ್ರಭುವೆ, ಆತ್ಮನಿಗೆ ಭೌತಿಕ ವಿಪತ್ತುಗಳು ವಾಸ್ತವ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಆದರೂ ಬದ್ಧಾತ್ಮನು ದೇಹವನ್ನು ಇಂದ್ರಿಯ ಸುಖಕ್ಕಾಗಿ ಇರುವಂತಹದೆಂದು ಎಂದಿನ ತನಕ ಕಾಣುವನೋ ಅಂದಿನ ತನಕ ಅವನು ನಿನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಭೌತಿಕ ವಿಪತ್ತುಗಳ ತೊಡಕಿನಿಂದ ಪಾರಾಗಲಾರ. ಸೊ ಓ ನನ್ನ ಪ್ರಭುವೆ, ಆತ್ಮನಿಗೆ ಭೌತಿಕ ವಿಪತ್ತುಗಳು ವಾಸ್ತವ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಆದರೂ ಬದ್ಧಾತ್ಮನು ದೇಹವನ್ನು ಇಂದ್ರಿಯ ಸುಖಕ್ಕಾಗಿ ಇರುವಂತಹದೆಂದು ಎಂದಿನ ತನಕ ಕಾಣುವನೋ. ಸೊ ಎಷ್ಟವರೆಗೂ ನಾವು ಈ ಭೌತಿಕ ದೇಹ, ಭೌತಿಕ ಪ್ರಪಂಚ ನಮಗೆ ಸುಖವನ್ನು ಕೊಡುತ್ತೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ ಈ ವಿಧಾನಗಳನ್ನು, ಅಷ್ಟು ತನಕ ಬಹಿರಂಗ ಶಕ್ತಿ ನಮ್ಮ ಮೇಲೆ ಪ್ರಭಾವ ಮಾಡುತ್ತೆ. ಭೌತಿಕ ವಿಪತ್ತುಗಳ ತೊಡಕಿನಿಂದ ಪಾರಾಗಲ್ಲ. ಸೊ ಭೌತಿಕ ವಿಪತ್ತುಗಳು ನಮಗೆ ಬರಲೇಬೇಕು, ಅವಾಗರು ಬರಲೇಬೇಕು. ಓಕೆ, ಸೊ ನೆಕ್ಸ್ಟ್ ಯಾರು ಓದಿ ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ. ಓದ್ತೀರಾ ಪ್ರಭುಜಿ? ಓದಿ ಮತ್ತೆ. ಜೀವನದ ಬಗ್ಗೆ ಜೀವಿಯು ಸ್ವತಂತ್ರ ಕಲ್ಪನೆಯನ್ನು ಪಡೆದಿರುವುದೇ ಭೌತಿಕ ಅಸ್ತಿತ್ವದಲ್ಲಿ ಅವನ ಪೂರ್ಣ ಕಳವಳದ ಪಾಡಾಗಿದೆ.
ಅವನು ಬದ್ಧ ಸ್ಥಿತಿಯಲ್ಲಿಯೂ ಮುಕ್ತ ಸ್ಥಿತಿಯಲ್ಲಿಯೂ ಹೀಗೆ 2 ಸ್ಥಿತಿಗಳಲ್ಲಿ ಪರಮ ಭಗವಂತನ ನಿಯಮಗಳಿಗೆ ಸದಾ ಅವಲಂಬಿತನಾಗಿರುತ್ತಾನೆ. ಆದರೆ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಬದ್ಧಾತ್ಮನು ತಾನು ದೇವೋತ್ತಮ ಪುರುಷನ ಪ್ರಭುತ್ವದಿಂದ ಸ್ವತಂತ್ರನೆಂದು ತಾನೇ ಭಾವಿಸಿಕೊಳ್ಳುವನು. ಪರಮ ಪುರುಷನ ಅಪೇಕ್ಷೆಯೊಡನೆ ತನ್ನನ್ನು ಜೋಡಿಸುವುದೇ ಅವನ ಸ್ವರೂಪ ಸ್ಥಿತಿಯಾಗಿರುತ್ತದೆ. ಆದರೆ ಅವನು ಹಾಗೆ ಮಾಡದಿರುವವರೆಗೆ ಭೌತಿಕ ಬಂಧನದ ಸಂಕಲೆಗಳಲ್ಲಿ ಮುಂದುವರಿಯುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 2.55 ಪ್ರಜಹಾತಿ ಯದ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್. ಅವನು ತನ್ನ ಮಾನಸಿಕ ಸೃಷ್ಟಿಯ ಎಲ್ಲಾ ಬಗೆಯ ಕಾಮನೆಗಳನ್ನು ತ್ಯಜಿಸಬೇಕು. ಜೀವಿಯು ತನ್ನನ್ನು ಪರಮ ಪುರುಷನ ಅಪೇಕ್ಷೆಯೊಂದಿಗೆ ಹೊಂದಿಸಿಕೊಳ್ಳಬೇಕು. ಇದು ಅವನನ್ನು ಭೌತಿಕ ಅಸ್ತಿತ್ವದ ತೊಡಕಿನಿಂದ ಪಾರಾಗಲು ಸಹಾಯಕವಾಗುವುದು. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಸೊ ಭಗವಂತನಿಂದ ನಾವು ಸ್ವತಂತ್ರರು ಅಂತ ನಮ್ಮ ಭಾವನೆ, ಅದೇ ನಮಗೆ ಇದು ಮೂಲ ಕಾರಣ. ಇದು ನಮಗೆ ಸ್ವತಂತ್ರ ಒಂದು ಅಸ್ತಿತ್ವ ಇದೆ, ನನ್ನ ಸಪರೇಟ್ ಗುರುತು ಇದೆ ಅಂತ. ಅದು ನಮಗೆ ಸಹಜವಾಗಿ ಇದೆ. ಈಗ ಬದ್ಧ ಜೀವನ ಸಹಜವಾಗಿದೆ. ಆದರೆ ಇದು ಇರೋವರೆಗೂ ನಾವು ಈ ರೀತಿ ಕಷ್ಟಗಳನ್ನು ಇದನ್ನು ಅನುಭವಿಸ್ಬೇಕು. ನಾವು ಇದು ಮುಂದುವರಿಯುತ್ತೆ ನಮಗೆ. 10 ಅಹ್ನಿ ಅಪೃತಾರ್ಥ ಕರಣ ನಿಶಿ ನಿಶ್ಚಯಾನ ನಾನಾ ಮನೋರಥ ಧಿಯಾ ಕ್ಷಣಭಗ್ನ ನಿದ್ರಾ ದೈವಾ ಹತಾರ್ಥ ರಚನಾ ಋಷಯೋ ಅಪಿ ದೇವ ಯುಷ್ಮತ್ ಪ್ರಸಂಗ ವಿಮುಖ ಹಿಹ ಸಂಸರಂತಿ. ಅಂತಹ ಭಕ್ತರಲ್ಲದವರು ತಮ್ಮ ಇಂದ್ರಿಯಗಳನ್ನು ಬಹಳ ಕಷ್ಟಕರವೂ ವ್ಯಾಪಕವೂ ಆದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವರು. ಅವರ ಬುದ್ಧಿಯು ಬಗೆ ಬಗೆಯ ಮಾನಸಿಕ ಊಹಾಪೋಹಗಳಲ್ಲಿ ನಿದ್ದೆಯನ್ನು ಕೆಡಿಸುವುದರಿಂದ ಅವರು ರಾತ್ರಿಯಲ್ಲಿ ನಿದ್ರಾಭಂಗದಿಂದ ನರಳುವರು. ಅವರ ಎಲ್ಲ ಯೋಜನೆಗಳು ಅಪ್ರಾಕೃತಿಕ ಶಕ್ತಿಯಿಂದ ಭಂಗಗೊಳ್ಳುತ್ತವೆ. ಮಹರ್ಷಿಗಳು ಕೂಡ ನಿನ್ನ ದಿವ್ಯ ವಿಷಯಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ ಈ ಭೌತ ಜಗತ್ತಿನಲ್ಲಿ ಸುತ್ತುತ್ತಾ ಇರಬೇಕಾಗುವುದು. ಋಷಿಗಳು ಸಹ ಆಧ್ಯಾತ್ಮಿಕ ಪಥದಲ್ಲಿ ಇದ್ದೇವೆ ಅಂತ ಅನ್ಕೊಂಡು ಅವರು ಕೂಡ ಭಗವಂತನ ಯುಷ್ಮತ್ ಪ್ರಸಂಗ ವಿಮುಖ, ಭಗವಂತನ ದಿವ್ಯ ವಿಷಯಗಳಿಗೆ ವಿರುದ್ಧವಾಗಿ ವರ್ತಿಸಿದರೆ, ನಿರಾಕಾರವಾದಿಗಳು ವರ್ತಿಸುವ ರೀತಿಯಲ್ಲಿ, ಅವರವರೇ ಧರ್ಮವನ್ನು ಸೃಷ್ಟಿಸಿ ಮಾಡುವ ರೀತಿಗಳಲ್ಲಿ, ಅವರವರೇ ಕಂಡುಹಿಡಿದ ಮಂತ್ರಗಳು, ಕಂಡುಹಿಡಿದ ಯೋಗಾಭ್ಯಾಸಗಳು, ಕಂಡುಹಿಡುವ ಆಚರಣೆಗಳು, ಪೂಜೆಗಳು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಕೂಡ ಈ ಭೌತ ಜಗತ್ತಿನಲ್ಲಿ ಸುತ್ತುತ್ತಾ ಇರಬೇಕು. ಋಷಿ ಅಂತ ಪದ ಇದೆ. ಋಷಿ ಅಂದ್ರೆ ಒಬ್ಬ ಋಷಿ, ಅವಾಗ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಆ ರೀತಿ ಅಭ್ಯಾಸ, ಏನೋ ಒಂದು ಧಾರ್ಮಿಕ ಅಭ್ಯಾಸ ಮಾಡೋ ವ್ಯಕ್ತಿ ಅಂತ ಹೇಳ್ಬೋದು. ಆದರೆ ಅವರು ಭಗವಂತನು ಕೊಟ್ಟಿರುವ ಭಗವಂತನ ಪ್ರಸಂಗಗಳು, ಯುಷ್ಮತ್ ಪ್ರಸಂಗ ವಿಮುಖರಾದರೆ, ಅವರು ಭಗವಂತನ ಭಕ್ತಿ ಸೇವೆಗೆ ವಿಮುಖರಾಗಿ ಭಗವಂತನಿಗೆ ವಿಮುಖರಾಗಿದ್ದಾರೆ, ಅವರು ಕೂಡ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಸೊ ಇದು ಭಾವಾರ್ಥ ನಾನೇ ಓದ್ತೇನೆ, ನೋಡೋಣ. ಹಿಂದಿನ ಶ್ಲೋಕದಲ್ಲಿ ವರ್ಣಿಸಿರುವಂತೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅಭಿರುಚಿ ಇಲ್ಲದವರು ಭೌತಿಕ ಕಾರ್ಯಗಳಲ್ಲಿ ಉದ್ಯುಕ್ತರಾಗಿರುತ್ತಾರೆ. ಅವರಲ್ಲಿ ಹೆಚ್ಚಿನವರು ಹಗಲಿನಲ್ಲಿ ದೈಹಿಕ ಶ್ರಮದ ಕೆಲಸದಲ್ಲಿ ತೊಡಗಿರುತ್ತಾರೆ. ಅವರ ಇಂದ್ರಿಯಗಳು ಭಾರಿ ಉದ್ಯಮ ಸಾಧನೆಯ ದೈತ್ಯ ಯಂತ್ರ ಸ್ಥಾವರಗಳಲ್ಲಿ ಬಹಳ ವ್ಯಾಪಕವಾಗಿ ಕಷ್ಟಕರವಾದ ಕೆಲಸಗಳಲ್ಲಿ ತೊಡಗಿರುತ್ತವೆ. ಅಂತಹ ಕಾರ್ಖಾನೆಗಳ ಮಾಲೀಕರು ತಮ್ಮ ಔದ್ಯಮಿಕ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಹುಡುಕುವುದರಲ್ಲಿ ತತ್ಪರರಾಗಿರುತ್ತಾರೆ ಮತ್ತು ಕಾರ್ಮಿಕರು ಬೃಹತ್ ಯಂತ್ರ ವ್ಯವಸ್ಥೆಗಳನ್ನು ಏರ್ಪಡಿಸುತ್ತಾ ವ್ಯಾಪಕವಾದ ಉತ್ಪಾದನೆಯಲ್ಲಿ ನಿರತರಾಗಿರುತ್ತಾರೆ. ಕಾರ್ಖಾನೆ, ಫ್ಯಾಕ್ಟ್ರಿ ಎಂಬುದು ನರಕದ ಇನ್ನೊಂದು ಹೆಸರಾಗಿದೆ. ಹೆಲ್, ಫ್ಯಾಕ್ಟ್ರಿ ಅಂದರೆ ಹೆಲ್ ಅಂತಾನೆ ಪ್ರಭುಪಾದ ಹೇಳ್ತಾರೆ. ನಾರಕೀಯವಾಗಿ ಕಾರ್ಯನಿರತರಾದ ವ್ಯಕ್ತಿಗಳು ರಾತ್ರಿ ವೇಳೆಯಲ್ಲಿ ತಮ್ಮ ಬಳಲಿದ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಮದ್ಯದ ಮತ್ತು ಸ್ತ್ರೀಯರ ಪ್ರಯೋಜನವನ್ನು ಪಡೆಯುವರು. ಆದರೆ ಅವರಿಗೆ ಒಳ್ಳೆಯ ನಿದ್ದೆಯೇ ಇರುವುದಿಲ್ಲ, ಏಕೆಂದರೆ ಅವರ ವಿವಿಧ ಮಾನಸಿಕ ಊಹಾಪೋಹಗಳು ಅವರ ನಿದ್ದೆಗೆ ಆಗಾಗ ಭಂಗ ತರುತ್ತವೆ. ಅವರು ನಿದ್ರಾಭಂಗ ಪೀಡಿತರಾದುದರಿಂದ ಕೆಲವು ಬಾರಿ ಸಾಕಷ್ಟು ವಿಶ್ರಾಂತಿ ಇಲ್ಲದೆ ಬೆಳಗ್ಗೆ ತೂಕಡಿಸುತ್ತಾ ಇರುತ್ತಾರೆ. ಅಪ್ರಾಕೃತವಾದ ಶಕ್ತಿಯ ಏರ್ಪಾಡಿನಿಂದ ಲೋಕದ ಮಹಾವಿಜ್ಞಾನಿಗಳು ಮತ್ತು ವೈಚಾರಿಕರು ಕೂಡ ತಮ್ಮ ವಿವಿಧ ಯೋಜನೆಗಳು ಭಗ್ನವಾದುದರಿಂದ ದಿಗಿಲುಗೊಂಡಿರುತ್ತಾರೆ.
ಹೀಗೆ ಅವರು ಮತ್ತೆ ಮತ್ತೆ ಜನ್ಮ ತಾಳುತ್ತಾ ಭೌತ ಜಗತ್ತಿನಲ್ಲಿ ಕೊಳೆಯುವರು. ಒಬ್ಬ ಮಹಾವಿಜ್ಞಾನಿಯು ಜಗತ್ತನ್ನು ಕ್ಷಣದಲ್ಲಿಯೇ ನಾಶ ಮಾಡುವುದಕ್ಕಾಗಿ ಅಣುಶಕ್ತಿಯಲ್ಲಿ ಸಂಶೋಧನೆಗಳನ್ನು ಮಾಡಬಹುದು ಮತ್ತು ಅವನ ಸೇವೆಯಲ್ಲ, ಆಕ್ಚುಲಿ ಅದು ಅಪಸೇವೆ ಅಂತ ಹೇಳ್ತಾರೆ. ಅವನ ಸೇವೆಯ ಅಥವಾ ಅಪಸೇವೆಯ ಸ್ಮರಣಿಕೆಯಾಗಿ ಅವನಿಗೆ ಅತ್ಯುತ್ತಮ ಬಹುಮಾನವು ದೊರೆಯಬಹುದು. ಆದರೆ ಅವನು ಕೂಡ ತನ್ನ ಕರ್ಮದ ಫಲವಾಗಿ ಭೌತ ಪ್ರಕೃತಿಯ ಮಾನವಾತೀತ ನಿಯಮದಂತೆ ಜನನ ಮರಣಗಳ ಪುನರಾವರ್ತನೆಯ ಚಕ್ರದಲ್ಲಿ ತೊಳಲಾಡಬೇಕಾಗುವುದು. ಭಕ್ತಿ ಸೇವೆಯ ತತ್ವಕ್ಕೆ ವಿರುದ್ಧವಾಗಿರುವ ಈ ಮಾನವರೆಲ್ಲರೂ ಈ ಭೌತ ಜಗತ್ತಿನಲ್ಲಿ ತಪ್ಪದೇ ತೊಳಲಾಡಲು ವಿಧಿಸಿಕೊಂಡಿರುತ್ತಾರೆ. ಭಗವಂತನ ಭಕ್ತಿ ಸೇವಾ ತತ್ವಗಳಿಗೆ ಪ್ರತಿಕೂಲರಾಗಿರುವ ಮುನಿಗಳು ಕೂಡ ಭೌತಿಕ ಅಸ್ತಿತ್ವದ ಕರಾರುಗಳಿಗೆ ಒಳಗಾಗುವ ಶಿಕ್ಷೆಗೆ ಪಾತ್ರರಾಗುವರೆಂದು ವಿಶೇಷವಾಗಿ ಈ ಶ್ಲೋಕವು ತಿಳಿಸುವುದು. ಅನುಕೂಲರಾಗಿರಬೇಕು, ಯಾರಾದ್ರೂ ನಾವು ಪ್ರತಿಕೂಲರಾದರೆ ಇದು ಶಿಕ್ಷೆಗೆ ಪಾತ್ರರಾಗಬೇಕು. ಈ ಯುಗದಲ್ಲಿ ಮಾತ್ರವಲ್ಲದೆ ಹಿಂದೆಯೂ ಕೂಡ ಭಗವಂತನಿಗೆ ಭಕ್ತಿ ಸೇವೆಯ ಸಂಬಂಧವೇ ಇಲ್ಲದೆ ತಮ್ಮದೇ ಆದ ಧರ್ಮ ಪದ್ಧತಿಗಳ ಆವಿಷ್ಕಾರವನ್ನು ಮಾಡಲು ಪ್ರಯತ್ನಿಸಿದ ಅನೇಕ ಋಷಿಗಳಿದ್ದರು. ಆದರೆ ಭಗವಂತನಿಗೆ ಭಕ್ತಿ ಸೇವೆ ಇಲ್ಲದಿರುವ ಯಾವ ಧರ್ಮ ತತ್ವವೂ ಇರಲು ಸಾಧ್ಯವಿಲ್ಲ. ಪರಮಪ್ರಭುವು ಸಮಸ್ತ ಜೀವರಾಶಿಯ ನಾಯಕನಾಗಿರುವನು. ಯಾವನು ಅವನಿಗೆ ಸಮಾನನು ಅಥವಾ ಅವನನ್ನು ಮೀರಿದವನು ಆಗಲಾರನು. ಭಗವಂತನ ನಿರಾಕಾರ ಲಕ್ಷಣವಾಗಲಿ, ಸರ್ವವ್ಯಾಪಕ ಅಂತರ್ಯಾಮಿ ಲಕ್ಷಣವಾಗಲಿ ದೇವೋತ್ತಮ ಪರಮಪುರುಷನ ಸಮಾನದ ಮಟ್ಟದಲ್ಲಿರಲು ಸಾಧ್ಯವಿಲ್ಲ. ಆದುದರಿಂದ ಭಕ್ತಿ ಸೇವಾ ತತ್ವರಹಿತವಾಗಿ ಜೀವಿಗಳ ಅಭ್ಯುದಯಕ್ಕಾಗಿ ಯಾವುದೇ ಧರ್ಮ ಅಥವಾ ಶುದ್ಧ ತತ್ವದ ವಿಧಾನವು ಇರಲಾರದು. ಆತ್ಮ ಮೋಕ್ಷಕ್ಕಾಗಿ ತಪಸ್ಸು ಮತ್ತು ವ್ರತದಲ್ಲಿ ಹೆಚ್ಚು ಪರಿಶ್ರಮಿಸುವ ನಿರಾಕಾರವಾದಿಗಳು ನಿರಾಕಾರ ಬ್ರಹ್ಮಜ್ಯೋತಿಯನ್ನು ಸಮೀಪಿಸಬಹುದು. ಆದರೆ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ನೆಲೆಗೊಳ್ಳದವರಾದುದರಿಂದ ಕೊನೆಗೆ ಇನ್ನೊಂದು ಅವಧಿಯ ಭೌತಿಕ ಅಸ್ತಿತ್ವವನ್ನು ಅನುಭವಿಸಲಿಕ್ಕಾಗಿ ಭೌತಿಕ ಜಗತ್ತಿಗೆ ಕೆಳಗೆ ಜಾರುವರು. ಇದು ಈ ಕೆಳಗಿನಂತೆ ದೃಢಪಟ್ಟಿರುತ್ತದೆ. ಎನ್ನಿ ಅರವಿಂದಾಕ್ಷ ಮುಕ್ತ ಮಾನಿನ ತ್ವಯ ಅಸ್ತಭಾವಾದ ವಿಶುದ್ಧ ಬುದ್ಧಯ ಆರುಹ್ಯ ಕೃಚ್ಛ್ರೇಣ ಪರಂಪದಂ ತತ ಪತಂತ್ಯದೋ ಅನಾದೃತ ಯುಷ್ಮದಂಗ್ರಯ. ತಾವು ಮುಕ್ತರಾಗುವೆಂದು ತಪ್ಪಾಗಿ ತಿಳಿದುಕೊಂಡಿದ್ದ ವ್ಯಕ್ತಿಗಳು ಭಗವಂತನ ಭಕ್ತಿ ಸೇವೆ ಇಲ್ಲದೆ ಬ್ರಹ್ಮಜ್ಯೋತಿಯ ಗುರಿಯನ್ನೇನೋ ತಲುಪಬಹುದು. ಆದರೆ ತಮ್ಮ ಅಶುದ್ಧ ಪ್ರಜ್ಞೆಯ ಕಾರಣದಿಂದ ವೈಕುಂಠ ಲೋಕಗಳಲ್ಲಿ ಆಶ್ರಯ ದೊರಕದೆ ಅಂತಹ ಮುಕ್ತರೆಂದು ಕರೆಯಿಸಿಕೊಂಡ ವ್ಯಕ್ತಿಗಳು ಭೌತಿಕ ಅಸ್ತಿತ್ವಕ್ಕೆ ಪತನಗೊಳ್ಳುವರು. ಭಾಗವತ 10ನೇ ಸ್ಕಂದ 2ನೇ ಅಧ್ಯಾಯ 32ನೇ ಶ್ಲೋಕ. ಆದುದರಿಂದ ಭಗವಂತನ ಭಕ್ತಿ ಸೇವೆಯ ತತ್ವವಿಲ್ಲದೆ ಯಾವನೊಬ್ಬನು ಯಾವುದೇ ಧರ್ಮ ಪದ್ಧತಿಯನ್ನು ಸೃಷ್ಟಿಸಲಾರನು. ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ ನಾವು ಕಾಣುವಂತೆ ಧರ್ಮ ತತ್ವಗಳ ಪ್ರಾರಂಭಕಾರನು ಸ್ವತಃ ಭಗವಂತನೇ ಆಗಿರುತ್ತಾನೆ. ಭಗವದ್ಗೀತೆಯಲ್ಲಿಯೂ ಭಗವಂತನಿಗೆ ಶರಣಾಗುವ ಪ್ರಕ್ರಿಯೆ ಈಡೇರುವುದನ್ನುಳಿದು ಇತರ ಎಲ್ಲ ಧರ್ಮಗಳನ್ನು ಭಗವಂತನು ಖಂಡಿಸಿರುವುದನ್ನು ಕಾಣುತ್ತೇವೆ. ಭಗವಂತನ ಭಕ್ತಿ ಸೇವೆಯತ್ತ ನಡೆಸುವ ಯಾವುದೇ ಪದ್ಧತಿಯಾದರೂ ಅದೇ ವಾಸ್ತವಿಕವಾಗಿ ಧರ್ಮ ಅಥವಾ ತತ್ವವಾಗಿರುತ್ತದೆ ಅಲ್ಲದೆ ಬೇರೆ ಯಾವುದೂ ಅಲ್ಲ. 6ನೇ ಸ್ಕಂದದಲ್ಲಿ ಅಶ್ರದ್ಧೆಯ ಸಕಲ ಜೀವಿಗಳನ್ನು ನಿಯಂತ್ರಿಸುವ ಯಮರಾಜನ ಈ ಕೆಳಗಿನ ಹೇಳಿಕೆಗಳನ್ನು ನಾವು ಕಾಣುತ್ತೇವೆ. ಸೊ ಯಮರಾಜರು ಹೇಳ್ತಾರೆ 6ನೇ ಸ್ಕಂದದಲ್ಲಿ ಯಮದೂತರನ್ನು ಉದ್ದೇಶಿಸ್ತಾ ಏನ್ ಹೇಳ್ತಾರೆ ಅವರು? ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವ ನ ಸಿದ್ಧ ಮುಖ್ಯ ಅಸುರ ಮನುಷ್ಯ ಕುತೋನು ವಿದ್ಯಾ ಧರಚಾರಣಾದಯ ಸ್ವಯಂಭೂರ್ನಾರದ ಶಂಭೂ ಕುಮಾರ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಕಿ ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಂ ಭಟ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಂ ಜ್ಞಾತ್ವಾಮೃತಂ ಅಶ್ನುತೆ. ಧರ್ಮತತ್ವಗಳು ದೇವೋತ್ತಮ ಪರಮಪುರುಷನಿಂದ ಪ್ರಣೀತವಾಗಿರುತ್ತವೆ. ಋಷಿಗಳನ್ನು ದೇವತೆಗಳನ್ನು ಒಳಗೊಂಡು ಯಾವನೊಬ್ಬನು ಅಂತಹ ತತ್ವಗಳನ್ನು ಸೃಷ್ಟಿಸಲಾರನು. ಮಹರ್ಷಿಗಳು ಮತ್ತು ದೇವತೆಗಳು ಕೂಡ ಅಂತಹ ಧರ್ಮ ತತ್ವಗಳನ್ನು ಉದ್ಘಾಟಿಸಲು ಅಧಿಕೃತರಲ್ಲದಿರುವಾಗ ಇತರರ ವಿಷಯವಾಗಿ ಹೇಳುವುದೇನಿದೆ? ಅಧೋಲೋಕಗಳಲ್ಲಿ ಜೀವಿಸುತ್ತಿರುವ ಯೋಗಿಗಳು, ದಾನವರು, ಮಾನವರು, ವಿದ್ಯಾಧರರು ಮತ್ತು ಚಾರಣರು ಎಂಬವರ ಬಗ್ಗೆ ಹೇಳುವುದೇನಿದೆ? ದ್ವಾದಶ ಪುರುಷರಾದ ಬ್ರಹ್ಮ, ನಾರದ, ಶಿವ, ಕುಮಾರ, ಕಪಿಲ, ಮನು, ಪ್ರಹ್ಲಾದ ಮಹಾರಾಜ, ಜನಕ ಮಹಾರಾಜ, ಭೀಷ್ಮ, ಬಲಿ, ಶುಕಮುನಿಗಳು ಮತ್ತು ಯಮರಾಜ ಎಂಬವರು
ಧರ್ಮ ತತ್ವಗಳನ್ನು ಕುರಿತು ಮಾತಾಡಲು ಮತ್ತು ಪ್ರಚಾರಪಡಿಸಲು ಭಗವಂತನ ಅಧಿಕೃತ ಕಾರ್ಯಭಾರಿಗಳಾಗಿರುತ್ತಾರೆ. ಭಾಗವತ 6ನೇ ಸ್ಕಂದ 3ನೇ ಅಧ್ಯಾಯ 19ರಿಂದ 21ನೇ ಶ್ಲೋಕ. ಧರ್ಮ ತತ್ವಗಳು ಯಾವುದೇ ಸಾಮಾನ್ಯ ಜೀವಿಗೆ ತೆರೆದಿರುವುದಿಲ್ಲ. ಅವು ಮಾನವನನ್ನು ನೀತಿಯ ಹಂತಕ್ಕೆ ತರುವುದಕ್ಕಾಗಿಯೇ ಇರುತ್ತವೆ. ದಾರಿ ತಪ್ಪಿದ ವ್ಯಕ್ತಿಗಳಿಗೆ ಅಹಿಂಸೆ ಮುಂತಾದವು ಅವಶ್ಯಕ, ಏಕೆಂದರೆ ಒಬ್ಬನು ನೀತಿವಂತನು ಅಹಿಂಸಕನು ಆದ ಹೊರತು ಧರ್ಮ ತತ್ವಗಳನ್ನು ತಿಳಿಯಲಾರನು. ವ್ಯಕ್ತಿಯು ನೀತಿಯ ಮತ್ತು ಅಹಿಂಸೆಯ ತತ್ವಗಳಲ್ಲಿ ನೆಲೆಗೊಂಡಿದ್ದರೂ ವಾಸ್ತವಿಕವಾಗಿ ಧರ್ಮವೆಂದರೆ ಏನೆಂದು ತಿಳಿದುಕೊಳ್ಳುವುದು ಬಹಳ ಕಷ್ಟ. ಅದು ಬಹಳ ರಹಸ್ಯವಾದದು, ಏಕೆಂದರೆ ಒಬ್ಬನು ನಿಜವಾದ ಧರ್ಮ ತತ್ವಗಳಲ್ಲಿ ಪ್ರವೀಣನಾದೊಡನೆ ಅವನು ಜ್ಞಾನಾನಂದಮಯವಾದ ಶಾಶ್ವತ ಜೀವನದ ನೆಲೆಗೇರಿ ಕೂಡಲೇ ಮುಕ್ತನಾಗುವನು. ಆದುದರಿಂದ ವ್ಯಕ್ತಿಯು ಭಗವಂತನ ಭಕ್ತಿ ಸೇವಾ ತತ್ವಗಳಲ್ಲಿ ನೆಲೆಗೊಳ್ಳದಿದ್ದರೆ ಅವನು ಮುಗ್ಧ ಸಾರ್ವಜನಿಕರ ಧರ್ಮಾಚಾರ್ಯನೆಂದು ತೋರಿಸಿಕೊಳ್ಳಲು ಹೋಗಬಾರದು. ಈ ಅಪ್ರಬುದ್ಧತೆಯನ್ನು ಈಶೋಪನಿಷತ್ತು ಈ ಕೆಳಗಿನ ಮಂತ್ರದಲ್ಲಿ ಬಲವಾಗಿ ನಿಷೇಧಿಸುತ್ತವೆ. ಅಂದಂ ತಮ ಪ್ರವಿಶಂತಿ ಯೋ ಅಸಂಭೂತಿಂ ಉಪಾಸತೆ ತಥೋ ಭೂಯ ಇವತೆ ತಮೋಯ ಉ ಸಂಭೂತ್ಯಾಮೃತ. ಒಬ್ಬ ವ್ಯಕ್ತಿಯು ಧರ್ಮ ತತ್ವಗಳನ್ನು ತಿಳಿಯದವನಾಗಿದ್ದು ಧರ್ಮದ ವಿಷಯದಲ್ಲಿ ಏನೊಂದೂ ಮಾತಾಡದೇ ಇರುವವನು ಭಕ್ತಿ ಸೇವೆಯ ವಾಸ್ತವಿಕ ಧರ್ಮ ತತ್ವಗಳ ಸಂಬಂಧವಿಲ್ಲದೆ ಧರ್ಮದ ಹೆಸರಿನಲ್ಲಿ ಇತರರನ್ನು ತಪ್ಪು ದಾರಿಗೆ ಎಳೆಯುವವನಿಗಿಂತ ಉತ್ತಮನೇ ಸರಿ. ಅಂತಹ ಧರ್ಮದರ್ಶಿ ಮನ್ಯರು ಬ್ರಹ್ಮನಿಂದ ಮತ್ತು ಇತರ ಮಹಾ ಅಧಿಕೃತರಿಂದ ನಿಶ್ಚಯವಾಗಿಯೂ ಖಂಡನೆಗೆ ಒಳಗಾಗುವರು. ಸೊ ನಾನು ಬಹಳಷ್ಟು ಇವತ್ತು ಓದಿದ್ದೆ ಭಾವಾರ್ಥ, ಯಾಕಂದ್ರೆ ಬಹಳ ಪ್ರಭುಪಾದರು ಸೊಗಸಾಗಿ ಅದು ಭಾವಾರ್ಥಗಳು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಓದೋಣ ಅನ್ನಿಸ್ತು ನನಗೆ ಮತ್ತೆ ಮತ್ತೆ. ಯಾಕಂದ್ರೆ ಈ ಬ್ರಹ್ಮದೇವರ ಪ್ರಾರ್ಥನೆಗಳು, ಇದನ್ನೊಬ್ಬ ಗರ್ಭೋದಕಶಾಹಿ ವಿಷ್ಣು ಕೂಡ ತೃಪ್ತಿಗೊಳ್ತಾರೆ, ಅದರಿಂದ ಬಹಳ ತೃಪ್ತಿಗೊಳ್ತಾರೆ. ಅವ್ರು ಹೇಳ್ತಾರೆ ಮುಂದೆ, ನಿನ್ನ ತಪಸ್ಸಿಗೆ ನಾನು ತೃಪ್ತನಾದೆ, ನಿನ್ನ ಪ್ರಾರ್ಥನೆಗಳಿಗೆ ನಾನು ತೃಪ್ತನಾದೆ. ಸೊ ಆ ರೀತಿ ಅವರ ಪ್ರಾರ್ಥನೆಗಳು ಶ್ರೀಲ ಪ್ರಭುಪಾದರು ಅದಕ್ಕೆ ಆ ರೀತಿ ಭಾವಾರ್ಥ ಕೊಟ್ಟಿದ್ದಾರೆ. ಸೊ ಮೊದಲು 5 ಶ್ಲೋಕಗಳು ನಾವು ಓದಿದ್ದು ಇವತ್ತು ಮುಖ್ಯವಾಗಿ ನೇರವಾಗಿ ಭಗವಂತನ ದಿವ್ಯ ರೂಪವನ್ನು, ಬ್ರಹ್ಮದೇವರು ಅದರ ದಿವ್ಯ ಅಸ್ತಿತ್ವವನ್ನು, ಅದರ ಭಗವಂತನ ದಿವ್ಯ ರೂಪವನ್ನು ಅವ್ರ ಗುಣಗಾನ ಮಾಡುವುದು ಅಂತ ಹೇಳ್ಬೋದು. ಮತ್ತೆ 5 ಬದ್ಧ ಜೀವನದಲ್ಲಿ ನಮ್ಮ ಸ್ಥಿತಿ, ನಮ್ಮ ಜೀವನವನ್ನು ಅವರು ವಿವರಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ 11ರಿಂದ ಒಂದು ರೀತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಿಂದ ಭಗವಂತನು ಇದರಿಂದ ನಾವು ಮುಕ್ತಗೊಳ್ಬಹುದು. ಓ ನನ್ನ ಪ್ರಭುವೆ, ನಿನ್ನ ಭಕ್ತರು ನಿಜವಾದ ಶ್ರವಣ ವಿಧಾನದ ಮೂಲಕ, ಕಿವಿಗಳ ಮೂಲಕ ನಿನ್ನನ್ನು ಕಾಣಬಹುದು ಮತ್ತು ಇದರಿಂದ ಅವರ ಹೃದಯಗಳು ಪರಿಶುದ್ಧವಾಗುವವು. ಆಗ ನೀನು ಅಲ್ಲಿ ಆಸನ ಸ್ವೀಕಾರ ಮಾಡುವೆ. ನೀನು ನಿನ್ನ ಭಕ್ತರ ಮೇಲೆ ಅದೆಷ್ಟು ಕರುಣೆಯುಳ್ಳವೆನೆಂದರೆ ಅವರು ಸದಾ ಧ್ಯಾನ ಮಾಡುತ್ತಿರುವ ನಿಶ್ಚಿತ ಶಾಶ್ವತ ದಿವ್ಯ ಸ್ವರೂಪದಲ್ಲಿಯೇ ಅವರಿಗೆ ನೀನು ವ್ಯಕ್ತವಾಗುವೆ. ಇದೆ ಭಕ್ತಿ ಮಾರ್ಗದಿಂದ ನಾವು ಈ ಸರಿಯಾದ ಅಧಿಕೃತ ಮಾರ್ಗದಿಂದ ಸ್ವೀಕರಿಸೋದ್ರಿಂದ ನಮ್ಮ ಈ ಖಂಡನೀಯ ಸ್ಥಿತಿಯಿಂದ ನಾವು ಮುಕ್ತರಾಗಬಹುದು. ಹರೇ ಕೃಷ್ಣ. ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಡಿಸ್ಕಸ್ ಮಾಡ್ಬೇಕು ಡಿಸ್ಕಸ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಪ್ರಭುಜಿ, ಇಲ್ಲಿ ಬ್ರಹ್ಮ ಜನ್ಮ ತಾಳಿ ತಪಸ್ ಮಾಡಿದ್ದಾನೆ. ನಂತರ ಭಗವಂತನನ್ನ ತನ್ನ ಮುಂದೆ ಕಂಡಾಗ ಅವನ ಹತ್ರ ಈ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಭುಜಿ. ಅಂದ್ರೆ ಇಲ್ಲಿ 2ನೇ ಸೃಷ್ಟಿ ಅವನಿನ್ನ ಪ್ರಾರಂಭ ಮಾಡಿಲ್ಲ ಅಲ್ವಾ ಪ್ರಭುಜಿ? 2ನೇ ಸೃಷ್ಟಿ ಇನ್ನ ಪ್ರಾರಂಭ ಮಾಡಿಲ್ಲ, ಅವ್ರು ಮಾಡ್ಬೇಕಿಲ್ಲ, ಮಾಡ್ತಾರೆ. ಅದಕ್ ಮೊದ್ಲೇನೆ ಆ ಬದ್ಧಾತ್ಮರ ಜೀವನದ ಬಗ್ಗೆ ಅವನು ಹೇಗೆ ತಿಳ್ಕೊಂಡು ಅದೆಲ್ಲ ಹೇಳ್ತಾ ಇದ್ದಾನೆ ಪ್ರಭುಜಿ, ಅವ್ರು ಈ ತರ ಎಲ್ಲ ಇರ್ತಾರೆ ಅಂತ? ಅಲ್ಲ, ಅವರು ಆ ದಿವ್ಯ ಜ್ಞಾನ ಭಗವಂತನಿಂದ ಪಡೆದಿದ್ದಾರೆ. ಈಗ ಅವರು ದಿವ್ಯ ಜ್ಞಾನ, ಅವರು ವೇದ ಜ್ಞಾನ ಅವ್ರಿಗೆ ಆಕ್ಚುಲಿ ಮುಕ್ತ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಜೀವಿ ಅಂದ್ರೆ ಅವರು ಎಲ್ಲ ಹಿಂದೆ ನಾವು ಏನ್ ಅನುಭವಿಸಿದ್ವಿ, ಈ ಭೌತಿಕ ಜಗತ್ತಿನ ಯಥಾರ್ಥ ರೂಪ ಎಲ್ಲವೂ ಕೂಡ ಅವ್ರಿಗೆ ಅನುಭವ ಇದೆ. ಅವ್ರಿಗೆ ಮುಕ್ತ ಜೀವಿ ಅಂದ್ರೆ ಅದೇ. ಮುಕ್ತ ಜೀವಿ ಅಂದ್ರೆ ಅವ್ರು ಎಲ್ಲ ಕಾಣುತ್ತೆ ಅವ್ರಿಗೆ. ಹಿಂದೆ ಅವರು ಬದ್ಧ ಜೀವನದ ಅನುಭವಿಸಿದ್ದು ಅವ್ರಿಗೆ ಗೊತ್ತು, ಮತ್ತೆ ಇತರ ಜೀವಿಗಳು ಅನುಭವಿಸೋದು ಗೊತ್ತು ಅವ್ರಿಗೆ. ಅದೇ ರಿಪೀಟ್ ಆಗ್ತಾ ಇದೆ. ಭೌತಿಕ ಜಗತ್ತು ರಿಪೀಟ್ ಆಗೋದು, ಭೂತ್ವ ಪ್ರಳಯತೆ. ಇದೇನು ಸೃಷ್ಟಿ ಅಂದ್ರೆ, ಈಗ ಬ್ರಹ್ಮದೇವರು ಆದ್ಮೇಲೆ ಅವ್ರು ಹುಟ್ಟಿದ ಮೇಲೆ ಇದು ಸೃಷ್ಟಿ ಆಗುತ್ತೆ, ಮತ್ತೆ ಜೀವಿಗಳು ಈ ಕಷ್ಟದಲ್ಲಿದ್ದಾರೆ ಅಂತಲ್ಲ. ಹಿಂದೆ ಕೂಡ ಸೃಷ್ಟಿ ಇತ್ತು, ಹಿಂದೆ ಕೂಡ ಇದೇ ಕಷ್ಟಗಳಲ್ಲಿ ನಾವು ಅನುಭವಿಸಿದ್ದೇವೆ. ನಾವು ಬ್ರಹ್ಮದೇವರು ಅನುಭವಿಸಿದ್ರು ಅವ್ರು ಮುಕ್ತವರಾಗೋ ಮುಂಚೆ ಅಂತ ಹೇಳ್ಬೋದು ಬೇಕಾದ್ರೆ. ಆದ್ರೆ ಶುದ್ಧ ಭಕ್ತರು ಏನೋ ಅವ್ರ ಹಿಂದೆ ಜನ್ಮದಲ್ಲಿ ಕೂಡ, ಯಾಕಂದ್ರೆ ಆ ಬ್ರಹ್ಮನ ದೇವರ ಪಟ ಸಿಕ್ಕಿದೆ ಅಂದ್ರೆ ಅದು ಕೂಡ ಸರ್ವಸಾಮಾನ್ಯ ಅಲ್ಲ. ಆದ್ರೂ ಕೂಡ ಅವ್ರು ಮತ್ತೆ ಇಲ್ಲಿ ತಪಸ್ಸೆ ಮಾಡ್ತಾರೆ.
ಹಿಂದೆ ಜನ್ಮದಲ್ಲೇ ಅವರು ಪರಿಪೂರ್ಣತೆ ಪಡೆದಿರ್ಬೋದೇನೋ, ಹೆಚ್ಚು ಕಡಿಮೆ ಪಡೆದಿರ್ಬೋದು. ಯಾಕಂದ್ರೆ ಈಗಿನ ಬ್ರಹ್ಮ ಕೂಡ ಈಗಿನ ಮುಂದೆ ಬರುವ ಬ್ರಹ್ಮ ನಾವು ಕೇಳೋದು ಆಂಜನೇಯ, ಹನುಮಾನ್, ಭೀಮಸೇನ ಅಥವಾ ಮಧ್ವಾಚಾರ್ಯರು ಅಂತ ಕೇಳ್ತೇವೆ. ಸೊ ಹಾಗಿರುವಾಗ ನಮ್ಮ ಈ ಬ್ರಹ್ಮನ್ ಕೂಡ ಹಿಂದೆ ಜನ್ಮದಲ್ಲೇ ಅವರು ತುಂಬಾ ಇದು ಮುಂದುವರಿದ ಜೀವಿ ಆಗಿದ್ರೇನು. ಆದರೂ ಕೂಡ ಒಂದು ರೀತಿ ಅವ್ರ ಭಗವಂತನ ಇಚ್ಛೆಯಂತೆ ಅವ್ರು ಈಗಲೂ ಕೂಡ ತಪಸ್ಸೆ ಆಗದಂತ ಕೈಗೊಂಡ ಭಕ್ತಿ ಕಾರ್ಯಗಳು ಮತ್ತೆ ಮುಂದುವರಿಸಿದ್ರು. ಯಾಕಂದ್ರೆ ಅವರು ಕೊಡುವ ಒಂದು ಉದಾಹರಣೆ ನಮಗೆಲ್ಲ ಅದು ಬ್ರಹ್ಮದೇವರು ಈ ರೀತಿ ಮಾಡಿದ್ರು, ಸೊ ನಾವು ಕೂಡ ಮಾಡಬೇಕು, ಸೊ ಅದೇ ವಿಧಾನ, ಅದೇ ಮಾರ್ಗ ಅಂತ ಎಲ್ಲ ಜೀವಿಗಳಿಗೂ ಕೂಡ ಅದು ಈ ಬ್ರಹ್ಮನ ಸೃಷ್ಟಿಯಲ್ಲಿ ಇದಾಗುತ್ತೆ. ಇಲ್ಲಾಂದ್ರೆ ಇದು ನಡೀತಾ ಇದೆ. ಇದು ಈ ಭೌತಿಕ ಜಗತ್ತು ಕೂಡ ಒಂದು ರೀತಿ ಯಾವಾಗಲೂ ಇದೆ. ಇದು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ಮೇಲೆ ಇದೆ ಅಂತಲ್ಲ ಅಲ್ವಾ, ಇದು ಯಾವಾಗ ಹಿಂದೆ ಕೂಡ ಇದೆ. ಸೊ ಅದರ ಸಾಕ್ಷಾತ್ಕಾರ ಅವ್ರು ಪಡೆದ್ರು. ಅವರು ಭಗವಂತನ ಸಾಕ್ಷಾತ್ಕಾರ ಪಡೆಯೋದು ಅಂದ್ರೆ ಎಲ್ಲ ಜ್ಞಾನ ಪಡೆಯೋದು. ಯಸ್ಮಿನ್ ವಿಜ್ಞಾತಿ ಸರ್ವಮೇವಂ ವಿಜ್ಞಾತಂ ಭವತಿ. ಭಗವಂತನನ್ನು ಅವರು ಅರ್ಥ ಮಾಡ್ಕೊಳ್ತಾರೆ, ಭಗವಂತನ ದಿವ್ಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತಿನ ಸ್ವರೂಪಗಳು ಅರ್ಥ ಮಾಡ್ಕೊಳ್ತಾರೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಅಂದ್ರೆ ಪ್ರಹ್ಲಾದ ಮಹಾರಾಜ ಕೂಡ 5 ವರ್ಷದವನಾಗಿದ್ದಾಗ 5 ವರ್ಷ ವಿಚಾರಗಳನ್ನ ಹೇಳ್ತಾ ಇದ್ದ ಅಂದ್ರೆ ಸಾಕ್ಷಾತ್ಕಾರ ಹೊಂದಿದಂತವ್ರು ಅಂತ, ಅಂದ್ರೆ ಅವ್ರಿಗೆಲ್ಲ ತಿಳಿದಿದೆ. ಅವರು ಕೂಡ ಹೇಳ್ತಾರೆ, ಎನ್ ಮೈಥುನಾದಿ ಗೃಹ ಮೇರಿ ಸುಖಮಿ ತುಚ್ಛಂ. ಸೊ ಮೈಥುನ 5 ವರ್ಷದಲ್ಲಿ ಅವ್ರಿಗೆಲ್ಲ ಅನುಭವ ಇದೆ ಅವ್ರಿಗೆ. ಆದರೂ ಅವ್ರು ಹೇಳ್ತಾರೆ ಬ್ರಹ್ಮ ಕರೆ ನೀವು ಹೇಳಿದಾಗೆ ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇದ್ದಾರೆ ಅವ್ರಿಗೆ ಅನುಭವ ಅನ್ನೋದೊಂದು ನಾವು ಅನುಭವ ಆದ್ಮೇಲೆ ಪಡಿಬೇಕು ಅಂತಿಲ್ಲ, ಅದು ಶ್ರವಣದಿಂದ ಕೂಡ ಪಡಿಬಹುದು ಅಂತ ಹೇಳ್ತಾರೆ. ಆಕ್ಚುಲಿ ಶ್ರವಣದಿಂದ ಪಡೆಯೋದು ಇನ್ನ ಉನ್ನತವಾದ ಅನುಭವ. ಅದು ಆಚಾರ್ಯರಿಂದ ಕೇಳೋದ್ರಿಂದ ಅದು ವಾಸ್ತವ ಅನುಭವ, ಅದಿನ್ನ ನಿಜವಾದ ಅನುಭವ, ಒಂದು ರೀತಿಯ ಸಾಕ್ಷಾತ್ಕಾರ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಅಟೆಂಡೆನ್ಸ್ ರೂಪ ಮಾತಾಜಿ ನೀವು ಹಾಕ್ತೀರಾ? ಅದು ಲಿಂಕ್ ಯಾರು ನಾಗವೇಣಿ ಮಾತಾಜಿ ಕಾಣ್ತಾ ಇಲ್ಲ. ಪ್ರಭುಜಿ ಹರೇ ಕೃಷ್ಣ. ಇವತ್ತು ನನ್ನ ಫ್ರೆಂಡ್ ಗೀತಾ ಅಂತ ಬಂದಿದ್ರು ಮಾತಾಜಿ, ಬಂದಿದ್ರು.